ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಬಾಲ ಯೇಸುವಿನ ವಾರ್ಷಿಕ ಮಹೋತ್ಸವಕ್ಕೆ 5ನೆಯ ದಿನದ ಸಿದ್ಧತೆಯಲ್ಲಿ ನಾವಿದ್ದೇವೆ. ಫ್ರತೆಲ್ಲಿ ತುತ್ತಿ, ನಾವೆಲ್ಲರೂ ಸಹೋದರ ಸಹೋದರಿಯರು ಎಂಬ ಧ್ಯೇಯವಾಕ್ಯದ ಹಿನ್ನೆಲೆಯಲ್ಲಿ ಇಂದಿನ ಧ್ಯಾನಕ್ಕೆ ಕರುಣೆ ಎಂಬಂತಹ ಆ ಸಂದೇಶವನ್ನು ನಾವು ತೆಗೆದುಕೊಂಡಿದ್ದೇವೆ. ನಾವೆಲ್ಲರೂ ಸಹೋದರ ಸಹೋದರಿಯರಾಗಿ ಬಾಳಬೇಕಾದ್ರೆ ಕರುಣೆಯ ಅವಶ್ಯಕತೆ ಇದೆ. ಕರುಣೆ ಇದ್ದಾಗ ಮಾತ್ರ ಪರಸ್ಪರರನ್ನು ಕ್ಷಮಿಸಲು ಸಾಧ್ಯವಾಗುತ್ತದೆ, ಪರಸ್ಪರರನ್ನು ನಮ್ಮ ಸಹೋದರ ಸಹೋದರಿ ಎಂದು ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಅವರು ತಪ್ಪು ಮಾಡಿದಾಗಿಯೂ ಅವರನ್ನು ಕ್ಷಮಿಸಲು ಆ ಕರುಣೆ, ಆ ಸಹಾನುಭೂತಿ ನಮ್ಮಲ್ಲಿದ್ದಾಗ ಮಾತ್ರ ಸಾಧ್ಯ. ಅದೊಂದು ಕಾರಣ. ಇನ್ನೊಂದು, ನಮ್ಮ ಮಂದೆಯಿಂದ ದೂರ ಹೋದವರನ್ನು ಮತ್ತೆ ಕರೆದು ತರಬೇಕಾದ್ರೆ ನಮ್ಮಲ್ಲಿ ಕರುಣೆ ಇರಬೇಕು. ಅಂತಹ ಕರುಣೆಯನ್ನು ನಾವು ಮೈರೂಡಿಸಿಕೊಳ್ಳಬೇಕಾದಂತಹ ಕರೆಯನ್ನು ಇಂದಿನ ದೈವವಾಕ್ಯ ವಿಧಿಯಲ್ಲಿ, ಇಂದಿನ ಆಚರಣೆಯಲ್ಲಿ ನಾವು ಪಡೆಯುತ್ತೇವೆ. ಎಷ್ಟೋ ಬಾರಿ ಪರರನ್ನು ಇದ್ದುದಕ್ಕಾಗಿ, ಪರರಲ್ಲಿ ಕರುಣೆಯನ್ನು ತೋರದೇ ಇದ್ದುದಕ್ಕಾಗಿ ಕ್ಷಮೆಯಾಚಿಸೋಣ. ಈ ದಿವ್ಯ ಬಲಿಪೂಜೆಯನ್ನು, ದಿವ್ಯ ಬಲಿಪೂಜೆಯಲ್ಲಿ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮೆಲ್ಲ ಪಾಪಗಳನ್ನು ಒಪ್ಪಿಕೊಳ್ಳೋಣ. ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರು ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರು ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ಈ ಬಲಿಪೂಜೆಯನ್ನು ಕೃತಜ್ಞತಾ ಬಲಿಪೂಜೆಯನ್ನಾಗಿ ಮೆಲ್ವಿನ್ ಡಿಸೋಜ ಮತ್ತು ಕುಟುಂಬದವರು ಅರ್ಪಿಸುತ್ತಾರೆ. ಇವರೊಂದಿಗೆ ನಮ್ಮ ಕೋರಿಕೆಗಳನ್ನು ನಾವು ಪ್ರಭು ಯೇಸು ಕ್ರಿಸ್ತರ ಬಾಲ ಯೇಸುವಿನ ಪಾದದಡಿ ಇರಿಸೋಣ. ಇಂದು ಮಕ್ಕಳಿಗಾಗಿ ವಿಶೇಷವಾಗಿ ಮೀಸಲಾಗಿಟ್ಟಿರುವಂತಹ ದಿನ. ನಮ್ಮ ಕುಟುಂಬದಲ್ಲಿ ಇರುವಂತಹ ಎಲ್ಲ ಮಕ್ಕಳಿಗಾಗಿ, ನಮ್ಮ ನೆರೆಹೊರೆಯವರ, ನಮ್ಮ ನೆಂಟರಿಷ್ಟರ ಮಕ್ಕಳಿಗಾಗಿ, ಪ್ರೀತಿಯಿಂದ ವಂಚಿತರಾದ ಮಕ್ಕಳಿಗಾಗಿ, ಮಕ್ಕಳ ಭಾಗ್ಯಕ್ಕಾಗಿ ಆಶಿಸುತ್ತಿರುವಂತಹ ಆ ದಂಪತಿಗಳಿಗಾಗಿ ವಿಶೇಷವಾಗಿ ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಏಕೈಕ ಪುತ್ರರ ಮುಖಾಂತರ ನಮ್ಮನ್ನು ನಿಮಗಾಗಿ ನವ ಸೃಷ್ಟಿಗಳಾಗುವಂತೆ ಮಾಡಿದಿರಿ. ಯಾರಲ್ಲಿ ನಮ್ಮ ಸ್ವಭಾವವು ನಿಮ್ಮೊಂದಿಗೆ ಐಕ್ಯವಾಗಿದೆಯೋ ನಾವು ಅವರ ಅನುರೂಪಿಗಳಾಗುವಂತೆ ನಿಮ್ಮ ಕೃಪಾವರದಿಂದ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಸಮುವೇಲನ 2ನೇ ಗ್ರಂಥದಿಂದ ವಾಚನ. ಒಂದು ದಿನ ದಾವೀದನು ಸೌಲನ ಮನೆಯವರಲ್ಲಿ ಯಾರಾದರೂ ಇನ್ನೂ ಉಳಿದಿದ್ದಾರೋ, ಯೋನಾತಾನನ ಸಲುವಾಗಿ ನಾನು ಅವರಿಗೆ ದಯೆ ತೋರಿಸಬೇಕೆಂದಿರುತ್ತೇನೆ ಎಂದು ವಿಚಾರಿಸಿದನು. ಸೌಲನ ಮನೆಯಲ್ಲಿ ಊಳಿಗನಾಗಿದ್ದ ಚೀಬಾ ಎಂಬ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದರು. ಅರಸನು ಅವನನ್ನು, ನೀನು ಚೀಬನೋ ಎಂದು ಕೇಳಲು ಅವನು, ನಿಮ್ಮ ಊಳಿಗನಾದ ನಾನು ಚೀಬನೇ ಎಂದು ಉತ್ತರ ಕೊಟ್ಟನು. ಆಗ ಅರಸನು, ಸೌಲನ ಕುಟುಂಬದವರಲ್ಲಿ ಯಾರಾದರೂ ಉಳಿದಿದ್ದರೆ ಹೇಳು, ನಾನು ದೇವರನ್ನು ನೆನೆಸಿ ಅವರಿಗೆ ದಯೆ ತೋರಿಸುತ್ತೇನೆ ಎಂದನು. ಆಗ ಚೀಬನು, ಯೋನಾತಾನನಿಗೆ 2 ಕಾಲು ಕುಂಟಾದ ಒಬ್ಬ ಮಗನಿರುತ್ತಾನೆ ಎಂದು ಹೇಳಿದನು. ಅರಸನು, ಎಲ್ಲಿದ್ದಾನೆ ಎಂದು ಕೇಳಲು ಅವನು, ಲೋದೆಬಾರಿನಲ್ಲಿರುವ ಅಮ್ಮೀಯೇಲನ ಮಗನಾದ ಮಾಕೀರನ ಮನೆಯಲ್ಲಿರುತ್ತಾನೆ ಎಂದು ಉತ್ತರ ಕೊಟ್ಟನು. ಕೂಡಲೇ ಅರಸನು ದೂತರನ್ನು ಕಳುಹಿಸಿ ಅವನನ್ನು ಲೋದೆಬಾರಿನಲ್ಲಿದ್ದ ಅಮ್ಮೀಯೇಲನ ಮಗನಾದ ಮಾಕೀರನ ಮನೆಯಿಂದ ಕರೆಸಿದನು. ಸೌಲನ ಮೊಮ್ಮಗನೂ ಯೋನಾತಾನನ ಮಗನೂ ಆದ ಮೆಫಿಬೋಶೇತನು ಬಂದು ದಾವೀದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ದಾವೀದನು, ಮೆಫಿಬೋಶೇತನೇ ಎಂದೊಡನೆ ಅವನು, ನಿನ್ನ ಸೇವಕನಾದ ನಾನು ಇಲ್ಲಿದ್ದೇನೆ ಎಂದನು. ಆಗ ದಾವೀದನು, ಹೆದರಬೇಡ, ನಿನ್ನ ತಂದೆ ಯೋನಾತಾನನ ನೆನಪಿನಲ್ಲಿ ನಿನಗೆ ದಯೆ ತೋರಿಸುತ್ತೇನೆ. ನಿನ್ನ ಅಜ್ಜ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ. ಇದಲ್ಲದೆ ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲೇ ಊಟ ಮಾಡಬೇಕು ಎಂದು ಹೇಳಿದನು. ಮೆಫಿಬೋಶೇತನು ಇದನ್ನು ಕೇಳಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸತ್ತ ನಾಯಿಯಂತಿರುವ ನನ್ನನ್ನು ತಾವು ಗಮನಿಸಲು ನಿಮ್ಮ ಗುಲಾಮನಾದ ನಾನು ಅಪಾತ್ರನೇ ಎಂದನು. ಅನಂತರ ದಾವೀದನು ಸೌಲನ ಸೇವಕ ಚೀಬನನ್ನು ಕರೆದು ಅವನಿಗೆ, ನಿನ್ನ ಯಜಮಾನ ಸೌಲನಿಗೂ ಅವನ ಕುಟುಂಬದವರಿಗೂ ಇದ್ದುದನ್ನೆಲ್ಲ ಅವನ ಮೊಮ್ಮಗನಿಗೆ ಕೊಟ್ಟಿರುತ್ತೇನೆ. ನೀನು ನಿನ್ನ ಮಕ್ಕಳು ಆಳುಗಳು ನಿನ್ನ ಯಜಮಾನನ ಮೊಮ್ಮಗನಿಗಾಗಿ ಆ ಭೂಮಿಯನ್ನು ವ್ಯವಸಾಯ ಮಾಡಿ ಅದರ ಬೆಳೆಯನ್ನು ಇವನ ಮನೆಯವರ ಅಶನಾರ್ಥವಾಗಿ ತಂದುಕೊಡಬೇಕು. ಇವನಿಗಾದರೋ ನಿತ್ಯವೂ ನನ್ನ ಪಂಕ್ತಿಯಲ್ಲೇ ಭೋಜನವಾಗುವುದು ಎಂದು ಹೇಳಿದನು. ಚೀಬನಿಗೆ 15 ಮಂದಿ ಗಂಡು ಮಕ್ಕಳು, 20 ಮಂದಿ ಆಳುಗಳು ಇದ್ದರು. ಚೀಬನು ಅರಸನಿಗೆ, ಒಡೆಯರಾದ ಅರಸರ ಅಪ್ಪಣೆ ಮೇರೆಗೆ ಸೇವಕನು ನಡೆಯುವನು ಎಂದು ಉತ್ತರ ಕೊಟ್ಟನು. ಈ ಪ್ರಕಾರ ಮೆಫಿಬೋಶೇತನು ರಾಜಪುತ್ರರಂತೆ ಅರಸನ ಪಂಕ್ತಿಯಲ್ಲಿ ಊಟ ಮಾಡುತ್ತಿದ್ದನು. ಅವನಿಗೆ ಮೀಕನೆಂಬೊಬ್ಬ ಚಿಕ್ಕ ಮಗನಿದ್ದನು. ಚೀಬನ ಮನೆಯವರೆಲ್ಲರೂ ಅವನ ಸೇವಕರು ಮೆಫಿಬೋಶೇತನಿಗೆ ಪ್ರತಿದಿನವೂ ರಾಜಪಂಕ್ತಿಯಲ್ಲಿ ಊಟವಾಗುತ್ತಿದ್ದುದರಿಂದ ಅವನು ಜೆರುಸಲೇಮಿನಲ್ಲೇ ವಾಸಿಸಿದನು. ಅವನ 2 ಕಾಲುಗಳು ಕುಂಟಾಗಿದ್ದವು. ಪ್ರಭುವಿನ ವಾಕ್ಯವಿದೋ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು, ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು, ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು, ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಹಾಡಿರಿ ಪ್ರಭುವಿಗೆ ನೂತನ
ಕೀರ್ತನೆಯನು ಭಕ್ತರ ಸಭೆಯಲ್ಲಿ ಸ್ತುತಿ ಮಾಡಿರಿ ಆತನನು. ಆನಂದಿಸಲಿ ತಮ್ಮ ಸೃಷ್ಟಿಕರ್ತನಲ್ಲಿ ಇಸ್ರಾಯೇಲರು, ತಮ್ಮ ರಾಜನಿಗೆ ಜಯಕಾರ ಮಾಡಲಿ ಸಿಯೋನಿನವರು. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು, ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಆತನ ನಾಮವನ್ನು ಕೀರ್ತಿಸಲಿ ಕುಣಿತದಿಂದ, ಆತನನ್ನು ಭಜಿಸಲಿ ತಮಟೆ ಕಿನ್ನರಿಗಳಿಂದ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು, ಜಯಶೀಲರನ್ನಾಗಿಸುತ್ತಾನೆ ದೀನದಲಿತರನ್ನು. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು, ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. Alleluia, alleluia, alleluia. Alleluia, alleluia, alleluia. Alleluia, alleluia, alleluia. Alleluia, alleluia, alleluia. ನಿನ್ನ ಚಲ ಪ್ರೀತಿಗನುಸಾರ ಚೈತನ್ಯಗೊಳಿಸೆ ನಾನು, ಕೈಗೊಳ್ಳುವೆನಾಗ ನಿನ್ನ ಬಾಯು ಸಿರಿದ ಕಟ್ಟಳೆಗಳನ್ನು. ಅಲ್ಲೆಲೂಯ 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 ಅಲ್ಲೆಲೂಯ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆದರೆ ಆ ಶಾಸ್ತ್ರಜ್ಞನು ತನ್ನನ್ನು ತಾನೇ ಸಮರ್ಥಿಸಿಕೊಳ್ಳಲು, ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಮತ್ತೆ ಪ್ರಶ್ನಿಸಿದನು. ಆಗ ಯೇಸು ಅವನಿಗೆ ಹೀಗೆಂದು ವಿವರಿಸಿದರು. ಒಬ್ಬನು ಜೆರೂಸಲೇಮಿನಿಂದ ಇಳಿದು ಜೆರಿಕೋವಿಗೆ ಪ್ರಯಾಣ ಮಾಡುತ್ತಿದ್ದಾಗ ದರೋಡೆಗಾರರ ಕೈಗೆ ಸಿಕ್ಕಿಬಿದ್ದ. ದರೋಡೆಗಾರರು ಅವನನ್ನು ಸುಲಿಗೆ ಮಾಡಿ ಹೊಡೆದು ಬಡಿದು ಅರೆಜೀವ ಮಾಡಿ ಅಲ್ಲೇ ಬಿಟ್ಟು ಹೋದರು. ಅದೇ ಮಾರ್ಗವಾಗಿ ಒಬ್ಬ ಯಾಜಕನು ಹಾದು ಹೋಗಬೇಕಾಗಿ ಬಂದಿತ್ತು. ಈತನು ಅವನನ್ನು ಕಂಡದ್ದೇ ಆಚೆ ಬಳಸಿಕೊಂಡು ಹೋದ. ಹಾಗೆಯೇ ಲವಿಯೊಬ್ಬನು ಆ ಸ್ಥಳಕ್ಕೆ ಬಂದು ಅವನನ್ನು ನೋಡಿ ಹಾಗೆಯೇ ಬಳಸಿಕೊಂಡು ಹೋದ. ಆದರೆ ಆ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದ ಒಬ್ಬ ಸಮಾರ್ಯದವನು ಅಲ್ಲಿಗೆ ಬಂದಾಗ ಅವನನ್ನು ಕಂಡು ಕನಿಕರಪಟ್ಟ. ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹಚ್ಚಿ ಅವುಗಳಿಗೆ ಬಟ್ಟೆ ಕಟ್ಟಿದ. ಬಳಿಕ ಅವನನ್ನು ತನ್ನ ಸ್ವಂತ ವಾಹನ ಪಶುವಿನ ಮೇಲೆ ಹತ್ತಿಸಿಕೊಂಡು ಬಂದು ಛತ್ರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದ. ಮಾರನೆಯ ದಿನ 2 ದಿನಾರಿ ನಾಣ್ಯಗಳನ್ನು ಛತ್ರದವನಿಗೆ ಕೊಟ್ಟು, ಇವನನ್ನು ಚೆನ್ನಾಗಿ ನೋಡಿಕೋ, ಇದಕ್ಕಿಂತ ಹೆಚ್ಚು ವೆಚ್ಚ ಆದರೆ ನಾನು ಹಿಂದಿರುಗಿ ಬರುವಾಗ ಸಲ್ಲಿಸುತ್ತೇನೆ ಎಂದ. ದರೋಡೆಗಾರರ ಕೈಗೆ ಸಿಕ್ಕಿದವನಿಗೆ, ಈ ಮೂವರಲ್ಲಿ ಯಾರು ನೆರೆಯವರೆಂದು ನಿನಗೆ ತೋರುತ್ತದೆ ಎಂದು ಯೇಸು ಆ ಶಾಸ್ತ್ರಜ್ಞವನ್ನು ಕೇಳಿದರು. ಅದಕ್ಕೆ ಅವನು, ದಯೆ ತೋರಿದವನೇ ನೆರೆಯವನು ಎಂದನು. ಆಗ ಯೇಸು, ಹೋಗು, ನೀನು ಹಾಗೆಯೇ ಮಾಡು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತವೇ ನಿಮಗೆ ಸ್ತುತಿಯು ಸಲ್ಲಲಿ.
ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮ ಮೇಲೆ ದಯೆ ತೋರದಿದ್ದರೆ ಇವತ್ತು ನೀವು ನಾನು ಇಲ್ಲಿ ಬಲಿಪೂಜೆಯನ್ನು ಅರ್ಪಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇವತ್ತು ನೀವು ನಾನು ಉಸಿರಾಡುತ್ತಿದ್ದೇವೆ ಆದರೆ, ಇನ್ನೂ ಜೀವಂತವಾಗಿದ್ದೇವೆ ಆದರೆ ಅದಕ್ಕೆ ಕಾರಣ ದೇವರ ದಯೆ, ದೇವರ ಕರುಣೆ. ದೇವರನ್ನ ನಾವು ಸರ್ವಶಕ್ತ ದೇವರು ಎನ್ನುತ್ತೇವೆ, ಅಂದರೆ ಎಲ್ಲವನ್ನ ಮಾಡಲು ಶಕ್ತರಾಗಿರುವಂತಹ ದೇವರು. ಹಾಗೆಯೇ ದೇವರನ್ನ ಎಲ್ಲವನ್ನು ಅರಿತ ಸರ್ವಜ್ಞಾನಿ ಎನ್ನುತ್ತೇವೆ. ಅಂದರೆ ದೇವರಿಗೆ ಎಲ್ಲವೂ ತಿಳಿದಿದೆ, ದೇವರಿಗೆ ಎಲ್ಲವೂ ಸಾಧ್ಯ, ಆದರೂ ದೇವರು ಕರುಣಾಮಯಿ. ನಮ್ಮ ಜೀವನವನ್ನು ತೆಗೆದುಕೊಳ್ಳೋಣ. ನಾವು ಎಂಥವರು ಅಂತ ದೇವರಿಗೆ ಗೊತ್ತಿದೆ. ಎಷ್ಟು ಕೆಟ್ಟವರು, ನಮ್ಮ ಪಾಪಗಳೇನು, ನಮ್ಮ ನೋವುಗಳೇನು, ನಮ್ಮ ಕಷ್ಟ ಸಂಕಷ್ಟಗಳೇನು, ನಮ್ಮ ಬಲಹೀನತೆ ಏನು, ಎಲ್ಲವೂ ದೇವರಿಗೆ ತಿಳಿದಿದೆ. ಅದಕ್ಕನುಗುಣವಾಗಿ ಎಲ್ಲವನ್ನ ಮಾಡಲು ದೇವರಿಗೆ ಶಕ್ತಿ ಇದೆ, ಯಾಕೆಂದರೆ ಅವರು ಸರ್ವಶಕ್ತ ದೇವರು. ಆದರೂ ದೇವರು ನಮ್ಮನ್ನ ಕ್ಷಮಿಸುತ್ತಾರೆ, ನಮ್ಮ ಮೇಲೆ ಕರುಣೆ ತೋರುತ್ತಾರೆ. ಆದ್ದರಿಂದಲೇ ನೀವು ಮತ್ತು ನಾನು ಇಂದು ಈ ಬಲಿಪೂಜೆಯನ್ನು ಅರ್ಪಿಸಲು ಸಾಧ್ಯವಾಗಿದೆ. ನಮ್ಮನ್ನ ಕ್ಷಮಿಸುವಂತಹ ದೇವರು, ನಮ್ಮ ಮೇಲೆ ದಯೆ ತೋರುವಂತಹ ದೇವರು, ನೀವು ಸಹ ಪರಸ್ಪರರ ಮೇಲೆ ದಯೆ ತೋರಿ ಎಂಬಂತಹ ಕರೆಯನ್ನು ನೀಡುತ್ತಾರೆ. ಫ್ರತೆಲ್ಲಿ ತುತ್ತಿ, ಈ ಪದಗಳನ್ನು ನೀವು ಕೇಳಿರಬಹುದು. ನಮ್ಮ ಜಗದ್ಗುರುಗಳು ಈ ಎರಡು ಶಬ್ದಗಳ ಮೂಲಕ ನಾವೆಲ್ಲರೂ ಸಹೋದರ ಸಹೋದರಿಯರು, ನಾವೆಲ್ಲರೂ ಸಹೋದರ ಸಹೋದರಿಯರಂತೆ ಬಾಳಬೇಕು ಎಂಬಂತಹ ಸಂದೇಶವನ್ನ ಇಡೀ ಜಗತ್ತಿಗೆ ನೀಡಿದ್ದಾರೆ. ಈ ಸಂದೇಶಕ್ಕೆ ಅನುಗುಣವಾಗಿ ನಾವು ಇನ್ನೊಂದು ಪವಿತ್ರಾತ್ಮರ ಫಲವನ್ನ ಇಂದು ಧ್ಯಾನಿಸುತ್ತೇವೆ, ಅದು ಕರುಣೆ. ನಾನು ಈಗಾಗಲೇ ಪೀಠಿಕೆಯಲ್ಲಿ ಹೇಳಿದಂತೆ, ಈ ಕರುಣೆಯ ಮೂಲಕ ನಾನು ಮತ್ತು ನೀವು ಹೇಗೆ ಇನ್ನೂ ಹೆಚ್ಚಾಗಿ ಒಬ್ಬ ಒಳ್ಳೆಯ ಸಹೋದರ, ಒಳ್ಳೆಯ ಸಹೋದರಿ, ಇಂತಹ ಭಾವನೆಯಿಂದ ಬದುಕಬಹುದು ಎಂಬುದನ್ನು ಧ್ಯಾನಿಸುವಂತಹ ಪ್ರಯತ್ನವನ್ನು ಮಾಡೋಣ. ವಿಶ್ವಗುರುಗಳು ಒಂದು ಪದವನ್ನು ಬಳಸುತ್ತಾರೆ. ನಾವು ಉದಾಸೀನತೆಯ ಜಾಗತೀಕರಣವನ್ನು ರೂಪಿಸಿದ್ದೇವೆ, ಈ ಉದಾಸೀನತೆಯ ಜಾಗತೀಕರಣವನ್ನು ಸೃಷ್ಟಿ ಮಾಡಿದ್ದೇವೆ, ಗ್ಲೋಬಲೈಸೇಷನ್ ಆಫ್ ಇಂಡಿಫರೆನ್ಸ್. ಇದನ್ನು ಇನ್ನು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಹೀಗೆ ಒಬ್ಬ ಕಾರಲ್ಲಿ ಹೋಗ್ತಾ ಇದ್ದಂತೆ, ಕಾರಲ್ಲಿ ಹೋಗಬೇಕಾದ್ರೆ ಅಲ್ಲಿ ಯಾರೋ ಪಕ್ಕದ ಒಂದು ಹೊಲದಲ್ಲಿ ಏನೋ ತಿನ್ನುತ್ತಾ ಇದ್ದ. ಕಾರನ್ನು ನಿಲ್ಲಿಸ್ದ, ನೋಡಿದಾಗ ಅವನು ಪಾಪ ಹುಲ್ಲು ತಿಂತಾ ಇದ್ದ, ಹುಲ್ಲನ್ನು ತಿಂತಾ ಇದ್ದ. ಇವನು ಕಾರನ್ನು ನಿಲ್ಲಿಸಿ ಅವನ ಹತ್ರ ಹೋಗಿ ಕೇಳ್ದ, ನೀನು ಹುಲ್ಲು ತಿಂತಾ ಇದೆಯಾ? ಹೌದು ಸ್ವಾಮಿ, ಸ್ವಲ್ಪ ಹುಲ್ಲನ್ನು ಅಗಿತಿದ್ದೀನಿ. ಯಾಕೆ ಅಂತ ಕೇಳಿದಾಗ, ನನಗೆ ಹೊಟ್ಟೆ ಹಸಿತಿದೆ, ಬೇರೆ ಏನು ಸಿಗಲಿಲ್ಲ ತಿನ್ನಕ್ಕೆ, ಹುಲ್ಲಾದರೂ ತಿಂದು ಹೊಟ್ಟೆ ತುಂಬಿಕೊಳ್ಳುವಂತಹ ಯೋಚನೆ ನಂದು ಅಂತ ಆತ ಹೇಳ್ದ. ಹೊಟ್ಟೆ ತುಂಬಕ್ಕಾಗಿ ನೀನು ಹುಲ್ಲು ತಿಂತ ಇದೆಯಾ? ಹೌದು ಸ್ವಾಮಿ ಅಂದ. ಹಾಗಾದ್ರೆ ಒಂದು ಕೆಲಸ ಮಾಡು, ನನ್ನ ಮನೆಗೆ ಬಾ. ಇವನಿಗೆ ಒಂದು ಸಂತೋಷ, ಇವತ್ತಾದ್ರೂ ನನ್ನ ಕಷ್ಟ ಯಾರಿಗಾದ್ರೂ ಕಾಣ್ತಲ್ಲ, ಇವತ್ತಾದ್ರೂ ನನ್ನ ಕಷ್ಟಕ್ಕೆ ಯಾರಾದ್ರೂ ಸ್ಪಂದಿಸಲು ಸಿಕ್ಕಿದ್ರಲ್ಲ ಅಂತ ಏನೋ ಒಂದು ರೀತಿಯ ಸಂತೋಷ. ಸ್ವಾಮಿ, ನನ್ನ ಕುಟುಂಬದವರನ್ನ ಕರ್ಕೊಂಡು ಬರಲ್ಲ ಅಂತ ಕೇಳ್ದ. ಆಯ್ತು, ಕರ್ಕೊಂಡು ಬಾ, ನಿನ್ನ ಹೆಂಡತಿಯನ್ನ ಮಕ್ಕಳನ್ನ ಕರ್ಕೊಂಡು ಬಾ. ಇನ್ನೂ ಎಲ್ಲಿಲ್ಲದ ಸಂತೋಷ, ನಮಗೆಲ್ಲರಿಗೂ ಇವತ್ತು ಏನಾದರೂ ಒಳ್ಳೆ ಸಿಗುತ್ತೆ ಎನ್ನುವ ಸಂತೋಷದಿಂದ ಆತ ಹೊರಟ. ದಾರಿಯಲ್ಲಿ ಹೋಗ್ಬೇಕಾದ್ರೆ ತನ್ನ ಪಕ್ಕದ ಮನೆಯವನ ಯೋಚನೆ ಅವನಿಗೆ ಬಂತು. ಸ್ವಾಮಿ, ನನ್ನ ಪಕ್ಕದ ಮನೆಯವನೊಬ್ಬನಿದ್ದಾನೆ, ಅವನು ತುಂಬಾ ಬಡವ, ಅವನು ಹೀಗೆ ಹುಲ್ಲು ತಿಂದು ಬದುಕ್ತಿದ್ದಾನೆ, ಅವನನ್ನ ಕರ್ಕೊಂಡು ಬಾ ಅಂದ. ಈಗ ಎಲ್ಲಿಲ್ಲದ ಸಂತೋಷ, ಇಂಥ ಒಬ್ಬ ಶ್ರೀಮಂತ ಇದ್ದಾನೆ, ಕರುಣೆ ಒಬ್ಬ ಶ್ರೀಮಂತ ಇದ್ದಾನೆ ಅಂತ ಸಂತೋಷದಿಂದ ಎಲ್ಲರೂ ಅವನ ಮನೆಗೆ ಹೋದ್ರು. ಅಲ್ಲಿ ಹೋದ ಮೇಲೆ ಆ ಶ್ರೀಮಂತ ಹೇಳ್ದ, ನೀವು ಅಲ್ಲಿ ದಾರಿಯ ಪಕ್ಕದಲ್ಲಿ ಹುಲ್ಲು ತಿನ್ನುವುದಕ್ಕಿಂತ ನನ್ನ ತೋಟದಲ್ಲಿ ಹುಲ್ಲನ್ನು ತಿನ್ನಿ, ಸ್ವಲ್ಪ ತೋಟ ಕ್ಲೀನ್ ಆಗುತ್ತೆ ಅಂತ ಹೇಳ್ದ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂಥ ಸ್ವಾರ್ಥದ ಜಗತ್ತಿನಲ್ಲಿ ನಾವು ಬಾಳುತ್ತಿದ್ದೇವೆ. ನಾನು, ನನ್ನದು, ನನ್ನ ಕುಟುಂಬ, ನನ್ನ ಸಿರಿತನ, ನನ್ನ ಅಂತಸ್ತು, ಇಂತಹ ಒಂದು ಯೋಚನೆಗಳು ಎಲ್ಲ ನನ್ನದೇ. ಅದನ್ನು ಬಿಟ್ಟರೆ ಬೇರೆ ಯೋಚಿಸುವಂತಹ ಶಕ್ತಿ ಇಲ್ಲ. ಯಾರಾದರೂ ಸಿಕ್ಕಿದ್ರೆ ಅವರನ್ನು ನನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಂತಹ ಯೋಚನೆ ನಮ್ಮಲ್ಲಿ. ಇಂದು 4 ಪದಗಳನ್ನು ಕಲಿಯುವಂತಹ ಪ್ರಯತ್ನವನ್ನು ಮಾಡೋಣ. ಈ 4 ಪದಗಳು ನಮ್ಮಲ್ಲಿರುವಂತಹ 4 ಭಾವನೆಗಳನ್ನು, ಮತ್ತೊಬ್ಬರ ಕಷ್ಟವನ್ನು ನೋಡಿದಾಗ ಇರುವಂತಹ ಭಾವನೆಗಳನ್ನು ಸೂಚಿಸುತ್ತವೆ. ಮೊದಲನೆಯ ಪದ ಇಂಗ್ಲಿಷ್ನಲ್ಲಿ ಆಂಟಿಪತಿ ಅನ್ನುತ್ತಾರೆ. ಅದನ್ನು ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಕನ್ನಡದಲ್ಲಿ ಜೋಡಿಸಿದ್ದೇನೆ. ಅದನ್ನು ನಾವು ಹಾವಿನ ಭಾವನೆ ಅಂತ ಹೇಳೋಣ. ಹಾವನ್ನು ಮುಟ್ಟಕ್ಕೆ ಹೋಗಿ ನೀವು ಅದನ್ನು ಪ್ರೀತಿಯಿಂದ ಮುಟ್ಟಕ್ಕೆ ಹೋದ್ರೂ ಅದು ಕಚ್ಚುವಂತಹ ಪ್ರಯತ್ನವನ್ನು ಮಾಡುತ್ತೆ. ಇಂತಹ ಒಂದು ಭಾವನೆ ಆಂಟಿಪತಿ ಅಂದರೆ ಒಂದು ವೈರತ್ವದ ಭಾವನೆ, ಮತ್ತೊಬ್ಬರಿಗೆ ನೋವನ್ನು ಕೊಟ್ಟು ಸಂತೋಷ ಪಡುವಂತಹ ಭಾವನೆ. ಮತ್ತೊಬ್ಬರು ಕಷ್ಟಪಡ್ತಿದ್ರೆ ನಾವು ಸಂತೋಷ ಪಡ್ತೀವಿ. ಈಗ ನಾವು ಮೊಬೈಲ್ ಯುಗದಲ್ಲಿದ್ದೇವೆ, ಯಾರಾದರೂ ಕಷ್ಟಪಡ್ತಾ ಇದ್ರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡೋದು, ಏನೋ ಒಂದು ರೀತಿಯ ಸಂತೋಷ. ಆಮೇಲೆ ಅದನ್ನು 1000 ಜನಕ್ಕೆ ಕಳಿಸಿ ಸಂತೋಷ ಪಡೋದು.
ಒಂದು ರೀತಿಯ ಸ್ಯಾಡಿಸ್ಟ್ ಅಂತಾರೆ, ಮತ್ತೊಬ್ಬರ ನೋವಿನಲ್ಲಿ ಸಂತೋಷ ಪಡುವಂತಹ ಆ ಭಾವನೆ. ಇದು ಮೊದಲನೆಯ ಭಾವನೆ. ಇಂಗ್ಲಿಷ್ನಲ್ಲಿ ಅದಕ್ಕೆ ಆಂಟಿಪತಿ ಅಂತಾರೆ. ಇದರಿಂದ ಸ್ವಲ್ಪ ಮುಂದೆ ಹೋದಾಗ ಇನ್ನೊಂದು ಪದ ಇಂಗ್ಲಿಷ್ನಲ್ಲಿ ಆಪತಿ. ಅದನ್ನು ನಾನು ನಾಚಿಕೆ ಮುಳ್ಳಿನ ಭಾವನೆ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ನಾಚಿಕೆ ಮುಳ್ಳಿನ ಭಾವನೆ. ನೀವು ನಾಚಿಕೆ ಮುಳ್ಳನ್ನು ಮುಟ್ಟಿದಾಕ್ಷಣ ಅದು ಮುದುರ್ಕೊಳ್ಳುತ್ತೆ. ನನಗೆ ನಿನಗೆ ಏನು ಸಂಬಂಧವಿಲ್ಲ, ನಾನು ನಿನ್ನ ಪಾಡಿಗೆ ಬರೋದಿಲ್ಲ, ನನಗೆ ನಿನ್ನ ಜೊತೆ ಸಮಯ ಕಳೆಯಲು ಸಾಧ್ಯವಿಲ್ಲ, ನನ್ನಲ್ಲಿ ಅಷ್ಟು ಸಮಯವೂ ಇಲ್ಲ. ಆದ್ದರಿಂದ ನಮ್ಮಲ್ಲಿ ನಾವು ಮುಚ್ಚಿಕೊಳ್ಳುವಂಥದ್ದು. ನಾನು ನಿನ್ನ ತಂಟೆಗೆ ಬರೋದಿಲ್ಲ, ನೀನು ನನ್ನ ತಂಟೆಗೆ ಬರಬೇಡ. ಇಂತಹ ಎರಡನೆಯ ಭಾವನೆ ನಾಚಿಕೆ ಮುಳ್ಳಿನ ಭಾವನೆ. ಇದನ್ನು ನಾನು ಈಗಾಗಲೇ ಹೇಳಿದಂತೆ ಉದಾಸೀನತೆಯ ಜಾಗತೀಕರಣ ಎನ್ನುತ್ತಾರೆ ವಿಶ್ವಗುರುಗಳು. ಉದಾಸೀನತೆ, ನನಗೇನು ಬಿದ್ದೋಗಿಲ್ಲ, ಇರಲಿ ಬೇರೆ ಯಾರಾದರೂ ಬಂದು ಅವರಿಗೆ ನೆರವಾಗಬಹುದು ಎಂಬಂತಹ ಉದಾಸೀನತೆ ಎರಡನೆಯ ಪದ. ಮೂರನೆಯ ಪದ ಇಂಗ್ಲಿಷ್ನಲ್ಲಿ ಸಿಂಪತಿ ಎನ್ನುತ್ತಾರೆ. ಅದನ್ನು ನಾನು ಕನ್ನಡದಲ್ಲಿ ಜೊಲ್ಲಿನ ಭಾವನೆ ಅಂತ ಹೇಳುತ್ತೇನೆ. ಯಾಕೆ ಜೊಲ್ಲು ಸುರಿಸುವುದು? ಏನಾದರೂ ಒಳ್ಳೆಯ ಆಹಾರವನ್ನು ನೋಡಿದಾಗ, ಯಾವುದೋ ಒಳ್ಳೆಯ ಆಹಾರದ ಒಂದು ಸುವಾಸನೆ ಬಂದಾಗ ತನ್ನಿಂತಾನೇ ಬಾಯಲ್ಲಿ ಒಂದು ರೀತಿಯ ಜೊಲ್ಲು ಸುರಿಯುತ್ತೆ. ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆದರೆ ಜೊಲ್ಲು ಸುರಿಯುತ್ತೆ. ಹಾಗೆ ಯಾರ ಕಷ್ಟವನ್ನು ನೋಡಿದಾಗ ಅಯ್ಯೋ ಅನಿಸುತ್ತೆ. ಎಲ್ಲರಿಗೂ ನಮ್ಮಲ್ಲಿ ಒಂದು ಹೃದಯ ಇದೆ, ಮನಸ್ಸಿದೆ, ಒಳ್ಳೆಯ ಮನಸ್ಸಿದೆ. ಯಾರ ಕಷ್ಟದಲ್ಲಿದ್ದಾಗ ಅಯ್ಯೋ ಅಂದುಬಿಡ್ತೀವಿ, ಆದರೆ ಮುಂದೆ ಏನೂ ಆಗೋದಿಲ್ಲ. ಅಷ್ಟೇ, ಹೇಗೆ ಜೊಲ್ಲು ಸುರಿದು ಅಲ್ಲೇ ಆಮೇಲೆ ಖಾಲಿ ಆಗುತ್ತೋ ಅಷ್ಟಕ್ಕೆ ಮುಗಿದೋಗುತ್ತೆ, ಮುಂದೆ ಏನೂ ಆಗೋದಿಲ್ಲ. ಇದು ಮೂರನೆಯ ರೀತಿಯ ಭಾವನೆ. ನಾಲ್ಕನೆಯ ಭಾವನೆ ಅವಳಿ ಜವಳಿ ಭಾವನೆ ಅನ್ನಬಹುದು. ಅದನ್ನು ಇಂಗ್ಲಿಷ್ನಲ್ಲಿ ಎಂಪತಿ ಅನ್ನುತ್ತಾರೆ. ಇಲ್ಲಿ ಏನಂದ್ರೆ ಮತ್ತೊಬ್ಬನ ನೋವನ್ನು ನೋಡ್ತೀವಿ, ನೋಡಿದಾಗ ಈಗಾಗಲೇ ಹೇಳಿದಂತೆ ಜೊಲ್ಲು ಸುರಿದಾಗೆ ಅಯ್ಯೋ ಅಂತ ಒಂದು ಆ ಪದ ಬಂದು ಬಿಡುತ್ತೆ. ಅಷ್ಟೇ ಅಲ್ಲ, ಅವನ ನೋವು ಏನು ಅಂತಲೂ ನನಗೆ ಗೊತ್ತಾಗುತ್ತೆ. ಅವನ ನೋವು ನನಗೆ ಅರ್ಥ ಆಗುತ್ತೆ. ಹೀಗೆ ಇದನ್ನು ಎಂಪತಿ ಅನ್ನಬಹುದು. ಅವನ ನೋವು ನನ್ನ ನೋವು ಆಗುತ್ತೆ, ಅವನಿಗೆ ಆಗಿದ್ದು ನನಗೆ ಅರಿವಾಗುತ್ತೆ. ಇದು ನಾಲ್ಕನೇ ರೀತಿಯ ಭಾವನೆ. ಈಗ ಕರುಣೆಯನ್ನು ಎಲ್ಲ ಹಾಕೋದು? ಹಾವಿನ ಭಾವನೆಯಲ್ಲೋ, ಇಲ್ಲ ಜೊಲ್ಲಿನ ಭಾವನೆಯಲ್ಲೋ, ಇಲ್ಲ ಅವಳಿ ಜವಳಿ ಭಾವನೆಯಲ್ಲೋ, ಇಲ್ಲ ನಾಚಿಕೆ ಮುಳ್ಳಿನ ಭಾವನೆಯಲ್ಲಿ, ಯಾವ ಭಾವನೆಯಲ್ಲಿ ಈ ಕರುಣೆಯನ್ನು ಹಾಕುವುದು? ಕರುಣೆ ಇದಕ್ಕಿಂತ ಮಿಗಿಲಾದದ್ದು, ಇದರ ನಂತರ ಬರುವಂಥದ್ದು. ಆಂಟಿಪತಿ, ಆಪತಿ, ಸಿಂಪತಿ, ಎಂಪತಿ, 4 ಪದಗಳ ನಂತರ ಬರುವಂಥದ್ದು ಕರುಣೆ. ಇಲ್ಲಿ ನಾವು ಮತ್ತೊಬ್ಬನ ನೋವನ್ನು ನೋಡ್ತೀವಿ, ನೋಡಿದಾಗ ಆ ನೋವನ್ನು ಅನುಭವಿಸ್ತೀವಿ. ಆ ನೋವನ್ನು ಅನುಭವಿಸಿದ ನಂತರ ಈ ನೋವನ್ನು ಕಡಿಮೆ ಮಾಡಲು ನಾನು ಏನಾದರೂ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದು ಇಂದು ನಾವು ಧ್ಯಾನಿಸುತ್ತಿರುವಂತಹ ವಿಷಯ. ಮತ್ತೊಬ್ಬನ ನೋವನ್ನು ನೋಡಿ ಸಂತೋಷ ಪಡುವಂಥದ್ದಲ್ಲ, ಮತ್ತೊಬ್ಬನ ನೋವನ್ನು ನೋಡಿ ಸುಮ್ಮನೆ ಇರುವಂಥದ್ದಲ್ಲ. ಆ ನೋವನ್ನು ಕಡಿಮೆ ಮಾಡಲು, ನಿವಾರಿಸಲು ನನ್ನ ಕೈಲಾದ ಸಹಾಯವನ್ನು ಮಾಡುತ್ತೇವೆ, ಅದು ದಯೆ. ಆ ವಿಷಯವನ್ನು ಇಂದು ಪ್ರೀತಿಯ ಸಹೋದರ ಸಹೋದರಿಯರೇ ನಾವೆಲ್ಲರೂ ಧ್ಯಾನಿಸುತ್ತಿದ್ದೇವೆ. ಹಾಗಾದರೆ ಕರುಣೆ ಅಂದ್ರೇನು? ಈಗಾಗಲೇ ಹೇಳಿದಂತೆ ನೋವನ್ನು ನೋಡುವಂಥದ್ದು, ಆ ನೋವನ್ನು ಅರಿಯುವಂಥದ್ದು, ಆ ನೋವನ್ನು ನಿವಾರಿಸಲು ಪ್ರಯತ್ನ ಮಾಡುವಂಥದ್ದು, ಅದನ್ನು ಕರುಣೆ ಎನ್ನುತ್ತೇವೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಕರುಣೆ ಎಂದರೆ, ಒಂದೇ ಪದದಲ್ಲಿ ಹೇಳುವುದಾದರೆ ನೋಡುವಂಥದ್ದು. ಕರುಣೆ ಅಂದರೆ ನೋಡುವುದು. ಹೇಗೆ ನೋಡುವುದು? ನನ್ನ ಕಣ್ಣಲ್ಲಿ ಅಲ್ಲ, ದೇವರ ಕಣ್ಣುಗಳ ಮೂಲಕ ಆ ಕಷ್ಟವನ್ನು ನೋಡೋದು. ಹೇಗೆ ದೇವರು ಆ ಕಷ್ಟವನ್ನು ನೋಡುತ್ತಾರೋ ಹಾಗೆ ನಾನು ನೋಡುವುದು. ಈ ಕ್ಷಣದಲ್ಲಿ ದೇವರು ಇದ್ದಿದ್ರೆ ಏನು ಮಾಡ್ತಿದ್ರು ಎಂಬಂತಹ ಯೋಚನೆಯನ್ನು ಇಟ್ಟುಕೊಂಡು ದೇವರ ಕಣ್ಣುಗಳಲ್ಲಿ ಆ ಸನ್ನಿವೇಶವನ್ನು ನೋಡುವಂಥದ್ದು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಆ ನೋವನ್ನು ಆ ಪರರ ಕಣ್ಣುಗಳಿಂದ ನೋಡುವಂಥದ್ದು. ನಾನು ಒಂದು ನೋವನ್ನು ನೋಡುವುದಕ್ಕಿಂತ ಆ ನೋವನ್ನು ಅನುಭವಿಸುತ್ತಿರುವವನು ಆ ನೋವನ್ನು ಯಾವ ರೀತಿಯಲ್ಲಿ ನೋಡುತ್ತಾನೆ ಆ ದೃಷ್ಟಿಯಲ್ಲಿ ನೋಡುವಂಥದ್ದು, ಅದನ್ನು ಕರುಣೆ ಎನ್ನಬಹುದು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಕರುಣೆ ಎಂದರೆ ಮತ್ತೊಬ್ಬರನ್ನು ಅವರು ಇದ್ದಂತೆ ಸ್ವೀಕರಿಸುವುದು. ಅಂತಸ್ತಿನ ಮೇಲಲ್ಲ, ಅವರ ವಿದ್ಯೆಯ ಮೇಲಲ್ಲ, ಅವರ ಘನತೆಯ ಮೇಲಲ್ಲ, ಮತ್ತೊಬ್ಬನನ್ನು ಒಬ್ಬ ವ್ಯಕ್ತಿಯನ್ನಾಗಿ ಸ್ವೀಕರಿಸುವುದು ದಯೆ. ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರೆ ಅವರನ್ನು ಸರ್ ಅಂತೀವಿ ಡೈರೆಕ್ಟಾಗಿ, ಸುಲಭವಾಗಿ ಮಾತುಗಳಲ್ಲಿ ಬಂದುಬಿಡುತ್ತೆ ಸರ್ ಅಂತ, ಯಾಕಂದರೆ ಇಂಗ್ಲೀಷ್ ಮಾತಾಡ್ತಾರೆ ಅಂತ. ಇನ್ಯಾರಾದರೂ ನಾವು ಮಾತಾಡೋ ಭಾಷೆಯನ್ನೇ ಮಾತಾಡ್ತಿದ್ರೆ ಸ್ವಲ್ಪ ನಮ್ಮ ಸ್ನೇಹಿತರು ಎಂಬಂತಹ ಆ ದೃಷ್ಟಿಯಲ್ಲಿ ನೋಡುತ್ತೇವೆ. ಅದೇ ಸ್ವಲ್ಪ ಭಾಷೆ ಏನಾದರೂ ಸ್ವಲ್ಪ ತಿರುಕು ಮುರುಕು ಇದ್ದರೆ ಇವರು ನಮಗಿಂತ ಕೆಳಗೆವರು ಅಂದರೆ ಏಕವಚನ ಬಂದುಬಿಡುತ್ತೆ ಅಲ್ವಾ. ದೊಡ್ಡವರಿಗೆ ಭಾಳ ಸುಲಭವಾಗಿ ಹೋಗಿ ಬನ್ನಿ ಅಂತೀವಿ, ನಮ್ಮ ಸ್ನೇಹಿತರಿಗೆ, ನಮ್ಮ ಜೊತೆ ಬಾಳುವವರಿಗೆ, ನಮ್ಮ ಜೊತೆ ಇರುವವರಿಗೆ ಹೋಗು ಬಾ ಅಂತ ಇನ್ನೂ ಸ್ವಲ್ಪ ಒಂದು ರೀತಿಯ ಗೌರವನೇ ಇರುತ್ತೆ. ಆದರೆ ನಮಗಿಂತ ಕೆಳಗಿರುವವರಿಗೆ, ಸೇವಕರಿಗೆ, ಅವರಿಗೆಲ್ಲ ಹೋಗಲು ಬಾರಲು, ಹೋಗೋ ಬಾರೋ, ಒಂದು ರೀತಿಯ ಏಕವಚನ, ಗೌರವವೇ ಇಲ್ಲ. ಎಲ್ಲರನ್ನ ಒಂದೇ ರೀತಿಯಲ್ಲಿ ಸ್ವೀಕರಿಸುವುದು, ಎಲ್ಲರನ್ನ ಒಂದೇ ರೀತಿಯಲ್ಲಿ ಗೌರವಿಸುವುದು ದಯೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದಯೆ ಅಂದರೆ ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡುವುದು, ಕಷ್ಟದಲ್ಲಿರುವವರ ನೋವನ್ನು ಅರಿತು ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡುವುದು. ನಾವು ಹೋಟ್ಲಿಗೆ ಹೋಗ್ತೀವಿ, ಬಿಲ್ ಬರುತ್ತೆ 800-900 ಬಿಲ್ಲನ್ನು
ಪೇ ಮಾಡಿದ ಮೇಲೆ ಒಂದು 50-100 ಟಿಪ್ಸ್ ಇಡ್ತೀವಿ. ಅಂತೂ ನಮಗೆ ಅಯ್ಯೋ ಕಡಿಮೆ ಆಯ್ತೇನೋ, ಇನ್ನೂ ಸ್ವಲ್ಪ ಜಾಸ್ತಿ ಇಡ್ಬೋದಿತ್ತು ಅಂತ ವೇಟರಿಗೆ ಅಂತ ಅನಿಸುತ್ತೆ. ಆದರೆ ನಮ್ಮ ಭಿಕ್ಷುಕರಿಗೆ ಸಹಾಯ ಮಾಡಿ ಕೇಳಿ ಬರುವಂತಹ ಬಡವರು ಅವರಿಗೆ 10 ರೂಪಾಯಿ ಕೊಡಬೇಕಾದ್ರೆ 3 ಸರಿ ಯೋಚನೆ ಮಾಡ್ತೀವಿ. ನಾನು 10 ರೂಪಾಯಿ ಕೊಟ್ಟರೆ ಎಲ್ಲಿ ಅವನು ಶ್ರೀಮಂತ ಆಗ್ತಾನೋ, ಎಷ್ಟು ದುಡ್ಡು ಸಿಗ್ಬೋದು ಅವನಿಗೆ. ಇಲ್ಲಿ 3-4 ಜನ ಕೂತಿದ್ದಾರೆ. ನಮ್ಮ ಚಿಂತನೆ ಏನು ಅಂದರೆ ಅವರಿಗೆ ಒಂದು ದಿನ ಎಷ್ಟು ದುಡ್ಡು ಸಿಗ್ಬೋದು, ಒಂದು 2-3 ಸಾವಿರ ಆಗುತ್ತಾ ಸಾಯಂಕಾಲಕ್ಕೆ, ನಮ್ಮ ಯೋಚನೆ. ಅದನ್ನು ಬಿಟ್ಟು ನನಗೆ 10 ರೂಪಾಯಿ ಕೊಡೋದ್ರಿಂದ ಏನಾದರೂ ಲಾಸ್ ಆಗುತ್ತಾ ಅಂತ ಕೇಳೋಣ. ನನ್ನ 10 ರೂಪಾಯಿಯಿಂದ ಅವನಿಗೆ ಎಷ್ಟು ದುಡ್ಡು ಆಗುತ್ತೆ ಅನ್ನೋದಕ್ಕಿಂತ 10 ರೂಪಾಯಿ ಕೊಟ್ಟು ನನಗೆ ದೊಡ್ಡ ಲಾಸ್ ಆಯ್ತಾ ಅಂತ ಯೋಚನೆ ಮಾಡೋಣ. ಅದು ನಿಜವಾಗಿಯೂ ಕರುಣೆ. ನಮ್ಮೊಬ್ಬರು ಗುರುಗಳಿದ್ದಾರೆ, ಈಗ ತುಂಬ ವಯಸ್ಸಾಗಿದೆ ಅವರಿಗೆ, 80-85 ವಯಸ್ಸಿಗೆ ಅವರಿಗೆ. ಒಂದಿನ ಅವ್ರ ಜೊತೆ ಪ್ರಯಾಣ ಮಾಡುವಂತಹ ಅವಕಾಶ ನನಗೆ ಸಿಕ್ತು. ಆವಾಗಲೂ ಒಂದು 75-76 ವರ್ಷ ಆಗಿತ್ತು ಅನಿಸುತ್ತೆ. ಅವರಿಗೆ ಸ್ವಲ್ಪ ಪ್ರಯಾಣ ಮಾಡೋಕ್ಕೆ ಕಷ್ಟ ಆಗ್ಬೋದು ಅಂತ ನನ್ನನ್ನು ಅವ್ರ ಜೊತೆ ಕಳಿಸಿದ್ರು. ಅವತ್ತು ಟ್ರೈನಲ್ಲಿ, ಆ ರೈಲಲ್ಲಿ ಹೋಗ್ತಿರ್ಬೇಕಾದ್ರೆ ಅವರಲ್ಲಿ ಭಿಕ್ಷೆ ಬೇಡಿ ಬಂದ ಪ್ರತಿಯೊಬ್ಬರಿಗೂ ಒಂದೊಂದು ಕಾಯಿನ್ ಕೊಟ್ಟರು ಅವರು. ನಾನು ಯೋಚನೆ ಮಾಡಿದ್ದೆ ಎಷ್ಟು ಕಾಯಿನ್ ತಂದಿರ್ಬೋದು ಇವರು ಅಂತ. ಕೇಳಿದ ಪ್ರತಿಯೊಬ್ಬರಿಗೂ ದುಡ್ಡು ಕೊಡ್ತಿದ್ದಾರಲ್ಲ, ವಯಸ್ಸಾದ ಫಾದರು, ಆದರೆ ಪ್ರತಿಯೊಬ್ಬರಿಗೂ ಕೊಟ್ಟರು ಒಂದು ಕಾಯಿನ್. ನನಗೊಂದು ರೀತಿಯ ಕುತೂಹಲ, ಇಷ್ಟು ಕಾಯಿನ್ ಎಲ್ಲಿಂದ ತಂದಿರ್ಬೋದು ಇವರು ಅಂತ. ಆಮೇಲೆ ನೋಡಿದೆ, ಒಂದು ಚಿಕ್ಕ ಪರ್ಸ್ ಇತ್ತು. ಆ ಪರ್ಸಲ್ಲಿ ಎಲ್ಲ ಕಾಯಿನ್ಸ್. ಪ್ರತಿ ಬಾರಿ ಅವರು ಪ್ರಯಾಣ ಮಾಡಬೇಕಾದ್ರೆ ಆ ಪರ್ಸನ್ನು ತಗೊಂಡೋಗ್ತಾರೆ. ಯಾಕಂದರೆ ನಾನು ರೈಲಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಯಾರಾದರೂ ಬರ್ತಾರೆ, ಯಾರಿಗೂ ನಾನು ಹಿಂದೆ ಕಳಿಸಬಾರ್ದು ಎನ್ನುವಂತಹ ಯೋಚನೆ. ಒಂದೊಂದು ಪುಟ್ಟ ಕಾಯಿನ್, ಜಾಸ್ತಿ ಇಲ್ಲ, 1 ರೂಪಾಯಿನ 2 ರೂಪಾಯಿ, ಕೆಲವು ಸರಿ 5 ರೂಪಾಯಿ. ಆದರೂ ಪ್ರತಿಯೊಬ್ಬರು, ಅವರಲ್ಲಿ ಬಂದ ಪ್ರತಿಯೊಬ್ಬರು ಒಂದೊಂದು ಕಾಯಿನನ್ನು ತಗೊಂಡೋದ್ರು. ಎಂಥ ಒಂದು ಉದಾರ ಮನಸ್ಸು. ಅದರ ನಂತರ ನಾನು ಕೆಲವು ಸರಿ ಆದಷ್ಟು ನನ್ನ ಕಾರ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಒಂದು ಚಿಕ್ಕ ಡಬ್ಬದಲ್ಲಿ ಕಾಯಿನ್ ಇಡೋದಿತ್ತು. ಹೀಗೆ ಒಂದೊಂದು ದಿನ ಮತ್ತೊಂದು ದಿನ ಹೋಗಬೇಕಾದ್ರೆ ಟ್ರಾಫಿಕ್ ಸಿಗ್ನಲಲ್ಲಿ ನಿಂತಿದ್ದು. ಒಬ್ಬರು ಬಂದು ಕೇಳಿದರು, ಯಾವಾಗಲೂ ಏನಾದರೂ 1-2 ರೂಪಾಯಿ ಕೊಟ್ಟಿದ್ದರಿಂದ ನನಗೆ ಲಾಸ್ ಆಗೋದಿಲ್ಲ ಅಂತಹ ಯೋಚನೆಯಿಂದ ನಾನು ಗ್ಲಾಸನ್ನು ಇಳಿಸ್ದೆ, ಒಂದು ಕಾಯಿನನ್ನು ಅವ್ರಿಗೆ ಕೊಟ್ಟೆ. ಪಕ್ಕದಲ್ಲಿದ್ದವ್ರು ಹೇಳಿದರು, ಫಾದರ್ ಈಗ ಮಾಡಬಾರ್ದು, ನೀವು ಭಿಕ್ಷೆ ಬೇಡದವರಿಗೆ ನೀವು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ, ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ನಾವು ಆ ರೀತಿ ಮಾಡಬಾರ್ದು ಫಾದರ್. ನೋಡಿ ಅವನು ಕೆಲಸ ಮಾಡ್ಬೋದು, ಇನ್ನು ಯುವಕ, ಮೈ ಇನ್ನೂ ಗಟ್ಟಿ ಇದೆ, ದುಡ್ದು ಅವನ ಕುಟುಂಬಕ್ಕೆ ಬೇಕಾದ ಹಣವನ್ನು ಅವನು ಸಂಗ್ರಹಿಸ್ಬೋದು, ದುಡಿಬೋದು, ಅವನಿಗೆ ನೀವು ಕೊಡಬಾರ್ದು ಫಾದರ್, ಕೊಡೋದು ತಪ್ಪು ಅಂತ ಹೇಳಿದರು. ಸಹೋದರ ನೀನು ಹೇಳೋದು ಸರಿ ಅಂದೆ. ಸರಿ, ನೀನು ಹೇಳೋದು ಸರಿ, ದುಡ್ಡು ಕೊಡಬಾರ್ದು, ಅವರಿಗೆ ಈ ರೀತಿ ಪ್ರೋತ್ಸಾಹ ಕೊಡಬಾರ್ದು. ಆದರೆ ನನಗೊಂದು ಪ್ರಶ್ನೆಗೆ ಉತ್ತರ ಕೊಡು. ಅವನು ಯಾರ ಮನೆಯಲ್ಲಿ ಕೆಲಸ ಮಾಡಬೇಕು? ಅವನು ಕೆಲಸ ಮಾಡಬೇಕು, ಹೌದು, ಆದರೆ ಅವನು ಯಾರ ಮನೆಯಲ್ಲಿ ಕೆಲಸ ಮಾಡಬೇಕು? ನಿಮ್ಮ ಮನೆಗೆ ಬರ್ಬೋದಾ ಅಂತ ಕೇಳಿದೆ. ಇಲ್ಲ ಫಾದರ್, ಅವನಿಗೆ ಹೇಗೆ ಕೆಲಸ ಕೊಡೋದು ಮನೆಯಲ್ಲಿ? ಅವನು ಯಾರು ಅಂತ ಗೊತ್ತಿಲ್ಲ, ಯಾವ ರಾಜ್ಯದವನೋ ಏನೋ, ಅವನನ್ನು ಹೇಗೆ ವಿಶ್ವಾಸಿಸುವುದು? ಇಲ್ಲಿರುವುದು ಕಷ್ಟ. ಏನು ಸಾಧ್ಯ ಇಲ್ಲ ಅನ್ನುವ ಸನ್ನಿವೇಶದಲ್ಲಿ ಅವರು ಭಿಕ್ಷೆ ಬೇಡುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಕಷ್ಟದಲ್ಲಿರ್ತಾರೆ, ಯಾರು ಭಿಕ್ಷೆ ಬೇಡಲು ಇಷ್ಟಪಡುವುದಿಲ್ಲ. ಅಲ್ಲಿ ಹೋಗಿ ಕೇಳಿ, ನಿಮಗೆ ಭಿಕ್ಷೆ ಬೇಡಕ್ಕೆ ಇಷ್ಟ ಆಗುತ್ತಾ? ಖಂಡಿತವಾಗ್ಲೂ ಇಷ್ಟ ಆಗೋದಿಲ್ಲ. ಆ ರೀತಿಯ ಒಂದು ಅಸಹಾಯಕತೆಯಲ್ಲಿ ಅವರು ಭಿಕ್ಷೆಯನ್ನು ಬೇಡುವುದು. ಆದರೆ 1 ರೂಪಾಯಿನ 2 ರೂಪಾಯಿನ ಕೊಡಿ, ಇಲ್ಲವಾದರೆ ಸುಮ್ಮನಿರಿ. ಅವರ ಬಗ್ಗೆ ಟೀಕೆ ಮಾಡುವುದು ಬೇಡ, ಅವರ ಬಗ್ಗೆ ವಿರುದ್ಧವಾಗಿ ಮಾತನಾಡುವುದು ಬೇಡ. ಅವರ ನೋವನ್ನು ನಾವು ಅರ್ಥೈಸಿಕೊಳ್ಳಲು ಅಸಾಧ್ಯ. ಇಂದಿನ 4 ಭಾವನೆಗಳನ್ನು ನೋಡುವುದು. ಆ 4 ಭಾವನೆಗಳಲ್ಲಿ ಇಂದು ಶುಭ ಸಂದೇಶದಲ್ಲಿ ನಾವು ಆಲಿಸುವಂತಹ 4 ರೀತಿಯ ವ್ಯಕ್ತಿಗಳನ್ನು ನೋಡ್ಬೋದು. ಆ ಕಳ್ಳರು ಇದ್ದದ್ದನ್ನು ಸುಲಿಗೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಅವನಿಗೆ ಆದಂತಹ ನೋವಿನ ಅರಿವು ಅವರಿಗೆ ಆಗಲಿಲ್ಲ. ಇನ್ನು 3 ಜನ ನಂತರ ನಡೆದು ಹೋದರು. ಅವರಿಗೂ ಸ್ವಲ್ಪ ಸಿಂಪತಿಯನ್ನು, ಎಂಪತಿಯನ್ನು ತೋರಿಸಿದರು. ಅದು ಬಿಟ್ಟರೆ ಅವರಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಯೋಚನೆ ಬರಲಿಲ್ಲ. ಕೊನೆಯದಾಗಿ ಒಬ್ಬ ಸಮಾರ್ಯದವನು ಮಾತ್ರ ಅವನ ನೆರವಿಗೆ ಹೋದ, ಕೈಲಾದಂತಹ ಸಹಾಯವನ್ನು ಮಾಡಿದ. ಅಷ್ಟಲ್ಲ, ಇನ್ನೂ ಏನಾದರೂ ಖರ್ಚಾದರೆ ನಾನು ನಿನಗೆ ಕೊಡ್ತೀನಿ ಎಂಬಂತಹ ಆ ಆಶ್ವಾಸನೆಯನ್ನು ನೀಡಿ ಆತ ಹೋದ. ಅಂತಹ ವ್ಯಕ್ತಿಗಳಾಗಲು ನಮಗೆ ಎಂದು ಕರೆ ನೀಡುತ್ತಾರೆ. ಕರುಣೆ ತುಂಬಿದ ವ್ಯಕ್ತಿಗಳು ನಾವಾಗಲು ದೇವರಿಂದ ಕರೆ ನೀಡುತ್ತಾರೆ. ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವುದು ದಯೆಯ ಸಂಕೇತ. ಯಾರು ಪ್ರೀತಿಯ ಸಹೋದರ ಸಹೋದರಿಯರೇ ಬಡವರಾಗಿ ಹುಟ್ಟಲು ಇಷ್ಟಪಡುವುದಿಲ್ಲ, ಅವರಿಗೆ ಆಯ್ಕೆನೂ ಇಲ್ಲ. ಅವರು ಬಡವರಾಗಿ ಹುಟ್ಟಿದ್ರೆ ಅದಕ್ಕೆ ಕಾರಣ ಅವರಲ್ಲ. ಒಬ್ಬರಿಗೆ ಅಗತ್ಯ ಇದೆ ಅಂದರೆ ಅದಕ್ಕೆ ಕಾರಣ ಅವರಲ್ಲ, ಅವರ ಆ ದುರಂತಕ್ಕೆ ಕಾರಣ ಅವರಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಅವರು ಹಾಗೆ ಹುಟ್ಟಿದ್ದಾರೆ. ಅದಕ್ಕೆ ಜಗದ್ಗುರುಗಳು ಹೇಳ್ತಾರೆ, ಯಾರೋ ಒಂದು ಪ್ರದೇಶದಿಂದ ಬರ್ತಾರೆ, ಆ ಪ್ರದೇಶದಲ್ಲಿ ಹುಟ್ಟಿದ್ದಾರೆ, ಆ ದೇಶದಲ್ಲಿ ಹುಟ್ಟಿದ್ದಾರೆ, ಈ ರೀತಿಯ ಭೇದ ಭಾವ ಮಾಡದೆ ಎಲ್ಲರನ್ನ ಪ್ರೀತಿಯಿಂದ ಸ್ವೀಕರಿಸಿ, ಎಲ್ಲರ ಮೇಲೆ ಕರುಣೆ ತೋರಿರಿ ಅಂತ ಅವರು ಕರೆ ನೀಡುತ್ತಾರೆ. ಹೀಗೆ ಮತ್ತೊಮ್ಮೆ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಇಂದಿನ ಶುಭ ಸಂದೇಶನ ಓದಿದಾಗ ನನ್ನ ಜೀವನದಲ್ಲಿ ಆದಂತಹ ಒಂದು ಘಟನೆ ನನ್ನ ಮನಸ್ಸಿಗೆ ಬಂತು. ಯಾವುದೋ ಒಂದು ಪ್ರೋಗ್ರಾಮಿಗೆ ನಾವು ಹೋಗಿದ್ದು, ನನ್ನ ಜೊತೆ ನನ್ನ ಚಿಕ್ಕಪ್ಪ ಇದ್ರು. ದಾರಿಯಲ್ಲಿ ಒಬ್ಬರು ಮಧ್ಯ ದಾರಿಯಲ್ಲಿ ಮೇನ್ ರೋಡಲ್ಲಿ ಒಬ್ಬರು ಕೂತಿದ್ರು. ನಾನು ಮನೆಗೆ ಹೋಗುವಂತಹ ತರಾತುರಿಯಲ್ಲಿದ್ದೆ. ಆದಷ್ಟು ಬೇಗ ಮನೆಗೆ ಹೋಗಬೇಕು ಅನ್ನೋ ಉದ್ದೇಶ ನನ್ನದು. ಖಂಡಿತವಾಗಿಯೂ ದ್ವೇಷ ಇರಲಿಲ್ಲ ಅಲ್ಲಿ ಕುಳಿತ ಆ ವ್ಯಕ್ತಿಯ ಮೇಲೆ, ಆದರೆ ಸಮಯ ಇರಲಿಲ್ಲ ಅನ್ನೋ ಉದ್ದೇಶದಿಂದ ನಾನು ಸ್ವಲ್ಪ ಸೈಡಿಂದ ಮುಂದೆ ಹೋದೆ. ನನ್ನ ಚಿಕ್ಕಪ್ಪ
ಕರುಣೆಯ ವ್ಯಕ್ತಿ ಹೇಳಿದ್ರು, ನಿಲ್ಸು ಮಗ, ನಿಲ್ಸು ಕಾರಣ ಅಂದರು. ನಿಲ್ಲಿಸಿದೆ. ಆಗಾಗಲೇ ಒಂದು 50 ಮೀಟರ್ ಅಷ್ಟು ದೂರ ಹೋಗಿದ್ದು. ಹಿಂದೆ ಹೋಗಿ ಆ ವ್ಯಕ್ತಿಗೆ ಒಂದು 100 ರೂಪಾಯಿಯನ್ನು ಕೊಟ್ಟರು. ಸ್ವಾಮಿ ನಿಮ್ಮ ದುಡ್ಡು ಬೇಡ ಅಂದರು ಅವರು. ಸ್ವಾಮಿ ನಿಮ್ಮ ದುಡ್ಡು ಬೇಡ, ಇದ್ರೆ ಸ್ವಲ್ಪ ನೀರು ಕೊಡಿರಿ, ಬಾಯಾರಿಕೆ ಆಗ್ತಿದ್ದೆ, ಸ್ವಲ್ಪ ನೀರು ಕೊಡಿ, ಅಷ್ಟೇ ಸಾಕು. ಆಮೇಲೆ ನೀರು ಕೊಟ್ಟು ನಂತರ ದುಡ್ಡು ಕೊಟ್ಟು, ಅದು ಬೇರೆ ವಿಷಯ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯ ಪ್ರತಿಯೊಬ್ಬರು ಭಿಕ್ಷೆ ಬೇಡಲು ಬಂದಾಗ ದುಡ್ಡನ್ನೇ ಬಯಸಿ ಬರುವುದಿಲ್ಲ. ನೀವು ಪ್ರೀತಿಯಿಂದ ಮಾತನಾಡಿ, ಅವತ್ತು ನೀವು ದುಡ್ಡು ಕೊಡೋದು ಬೇಡ. ಇಲ್ಲಿ 3 ಜನ ಕೂತಿದ್ದಾರೆ, ಅವರಿಗೆ ಗುಡ್ ಮಾರ್ನಿಂಗೋ ಗುಡ್ ಈವ್ನಿಂಗ್ ಹೇಳಿ ಹೋಗಿ ನೋಡಿ, ಅವರು ಎಷ್ಟು ಸಂತೋಷ ಪಡ್ತಾರೆ. ಹೇಗಿದ್ದಾರೆ ಅಂತ ಕೇಳಿ, ಕೆಲವು ಸರಿ ಸಂತೋಷ ಪಡ್ತಾರೆ. ಅದರಿಂದ ಪ್ರತಿ ಬಾರಿ ದುಡ್ಡನ್ನೇ ಆಶಿಸುತ್ತಾರೆ ಅಂತಲ್ಲ, ನಮ್ಮಿಂದ ದೊಡ್ಡ ನೆರವನ್ನು ಆಶಿಸುತ್ತಾರೆ ಅಂತಲ್ಲ. ಒಂದು ಅನುಕಂಪದ ಮಾತು, ಒಂದು ಪ್ರೀತಿಯ ಮಾತು ಸಿಕ್ಕಿದ್ರೆ ಖಂಡಿತವಾಗಿ ಅವರು ಸಂತೋಷ ಪಡ್ತಾರೆ. ಒಂದು ರಿಯಾಲಿಟಿ ಶೋನಲ್ಲಿ ಒಬ್ಬ ಅಂಗವಿಕಲ ಬಂದಿದ್ದ. ಆತನನ್ನು ಮಾತನಾಡಿಸಬೇಕಾದ್ರೆ ಕೊನೆಯದಾಗಿ ಅವನು ಹೇಳಿದ ಮಾತುಗಳು ಮನ ಮುಟ್ಟುವಂಥ ಮಾತುಗಳು. ಸರ್, ನೀವು ನನ್ನ ಮೇಲೆ ಅನುಕಂಪ ತೋರಬೇಡಿ ಅಂದ. ನನಗೆ ಅನುಕಂಪ ಬೇಡ, ನಾನು ಅಂಗವಿಕಲ ಹೌದು, ಆದರೆ ನನ್ನ ಮೇಲೆ ಅನುಕಂಪ ತೋರಬೇಡಿ, ಆದರೆ ಅವಕಾಶ ಕೊಡಿ. ನನ್ನ ಮೇಲೆ ಅನುಕಂಪ ತೋರಬೇಡಿ, ಆದರೆ ಅವಕಾಶ ಕೊಡಿ. ಬಹಳ ಆಳವಾದ ಮಾತುಗಳು. ಖಂಡಿತವಾಗಿಯೂ ನಮಗೆ ಸಾಧ್ಯವಾದರೆ ಆ ಅವಕಾಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡೋಣ. ದೇವರು ನಮಗೆ ಹರಿಸುತ್ತಾರೆ, ನಮ್ಮನ್ನು ಕಾಪಾಡುತ್ತಾರೆ, ನಮ್ಮ ಕುಟುಂಬವನ್ನು ಹೇರಳವಾಗಿ ಹರಿಸುತ್ತಾರೆ. ನಾವು ದಯೆಯ ಆ ಕಾರ್ಯಗಳನ್ನು ಅರಿತಿದ್ದೇವೆ. ಹಸಿದವರಿಗೆ ಅನ್ನ, ಬಾಯಾರಿದವರಿಗೆ ನೀರು, ಬೆತ್ತಲಿದ್ದವರಿಗೆ ಬಟ್ಟೆ, ನಿರಾಶ್ರಿತರಿಗೆ ಆಶ್ರಯ, ರೋಗದಲ್ಲಿ ನರಳುತ್ತಿರುವವರಿಗೆ ಒಂದು ಭೇಟಿ ಮಾಡುವಂಥದ್ದು, ಸೆರೆಮನೆಯಲ್ಲಿ ಇದ್ದವರನ್ನು ಹೋಗಿ ನೋಡುವಂಥದ್ದು, ಸತ್ತವರನ್ನು ಮಣ್ಣು ಮಾಡುವಂತಹ ಆ ಕರುಣೆಯ ಕಾರ್ಯಗಳನ್ನು ನಾವು ಅರಿತಿದ್ದೇವೆ. ಅದನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ಇನ್ನು ಆಧ್ಯಾತ್ಮಿಕ ಕಾರ್ಯಗಳಿವೆ 7. ಅಂದರೆ ಅಜ್ಞಾನಿಗಳಿಗೆ ತಿಳುವಳಿಕೆ ನೀಡುವಂಥದ್ದು, ಗೊಂದಲದಲ್ಲಿರುವವರಿಗೆ ಸಲಹೆ ನೀಡುವಂಥದ್ದು, ಪಾಪಿಗಳಿಗೆ ಎಚ್ಚರಿಕೆಯನ್ನು ನೀಡುವಂಥದ್ದು, ತಪ್ಪು ಮಾಡಿದವರಿಗೆ ಕ್ಷಮೆ ನೀಡುವಂಥದ್ದು, ನೊಂದವರಿಗೆ ಸಾಂತ್ವನವನ್ನು ಹೇಳುವಂಥದ್ದು, ಕೇಡನ್ನು ಮಾಡುವವರಿಗೆ ಸಹನೆಯನ್ನು ತೋರಿಸುವಂಥದ್ದು, ಕೊನೆಯದಾಗಿ ಎಲ್ಲರಿಗಾಗಿ ಪ್ರಾರ್ಥಿಸುವಂಥದ್ದು. ಈ ಕರುಣೆಯ ಕಾರ್ಯಗಳನ್ನು ನಾವು ಅರಿತಿದ್ದೇವೆ. ಅದನ್ನು ನಮ್ಮ ಜೀವನದಲ್ಲಿ ಮೈರೂಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಕೊರೋನಾ ಕಾಲದಲ್ಲಿ ಇದ್ದೇವೆ, ಎಲ್ಲರೂ ಮಾಸ್ಕ್ ಹಾಕಿದ್ದೀವಿ. ನಾನು ಹೇಳಿದೆ ಸ್ಮೈಲ್ ಕೊಡಿ ಅಂತ, ಸ್ಮೈಲ್ ಕೊಟ್ಟರೆ ಯಾರಿಗೂ ಕಾಣೋದಿಲ್ಲ. ಆದರೆ ನಮ್ಮ ಕಣ್ಣುಗಳನ್ನು ನಾವು ಮುಚ್ಚಿಲ್ಲ, ಪ್ರೀತಿಯಿಂದ ನೋಡೋಣ. ಖಂಡಿತವಾಗಿಯೂ ಪ್ರೀತಿಯಿಂದ ನೋಡಲು ಸಾಧ್ಯ. ಕಣ್ಣುಗಳನ್ನು ನಾವು ಮುಚ್ಚಿಲ್ಲ. ನಮ್ಮ ಕೈಗಳಿಗೆ ಆಗಾಗ ಸ್ಯಾನಿಟೈಸ್ ಮಾಡ್ತೀವಿ. ಸ್ಯಾನಿಟೈಸ್ ಮಾಡ್ತೀವಂತ ನಮ್ಮ ಜವಾಬ್ದಾರಿಯಿಂದ ಕೈ ತೊಳೆದುಕೊಳ್ಳುವುದು ಬೇಡ. ನಾವು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಿದ್ದೀವಿ, ಒಬ್ಬರಿಂದ ಮತ್ತೊಬ್ಬರಿಗೆ ಆ ಅಂತರವನ್ನು ಕಾದುಕೊಳ್ಳುತ್ತಿದ್ದೀವಿ. ಆದರೆ ನಮ್ಮ ಹೃದಯ ಮತ್ತೊಬ್ಬರಿಂದ ದೂರ ಆಗದೇ ಇರಲಿ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಆದಷ್ಟು ದಯೆ ತೋರುವಂತಹ ಪ್ರಯತ್ನವನ್ನು ಮಾಡೋಣ. ನಮ್ಮ ದೇವರು ಕರುಣಾಮಯಿ ದೇವರು. ಆ ದೇವರನ್ನೇ ಹಿಂಬಾಲಿಸುತ್ತಿರುವ ನಾವು ಆದಷ್ಟು ಕರುಣೆಯನ್ನು ತೋರೋಣ. ಪ್ರತಿಯೊಬ್ಬ ಕ್ರೈಸ್ತನಾಗಬೇಕು. ಪ್ರತಿಯೊಬ್ಬ ಕ್ರೈಸ್ತನಿಂದ ಕ್ರಿಸ್ತನು ನೋಡುವಂತಾಗಬೇಕು. ಕ್ರಿಸ್ತನ ಕಣ್ಣುಗಳು ನಮ್ಮ ಕಣ್ಣುಗಳಾಗಲಿ. ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಮತ್ತು ನನ್ನ ಬಲಿಯು ಸರ್ವಶಕ್ತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸೋಣ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ನೀವು ನೈಜ ಪ್ರಾರ್ಥನೆಯ ಮತ್ತು ಶಾಂತಿಯ ಕೊಡುಗೆಯನ್ನು ನಮಗೆ ಕರುಣಿಸುತ್ತೀರಿ. ಈ ಅರ್ಪಣೆಯ ಮೂಲಕ ನಿಮ್ಮ ದೈವಿ ಮಹತ್ವಕ್ಕೆ ತಕ್ಕ ಸನ್ಮಾನವನ್ನು ನೀಡುವಂತೆಯೂ ಈ ಪವಿತ್ರ ರಹಸ್ಯಗಳಲ್ಲಿ ಭಾಗವಹಿಸಿ
ನಾವು ನಿಷ್ಠೆಯಿಂದ ಅರುನ್ಮನಗಳಲ್ಲಿ ಒಂದಾಗಿರುವಂತೆಯೂ ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಇದು ಕ್ರಿಸ್ತರಲ್ಲಿ ನಮ್ಮ ರಕ್ಷಣೆಯ ರಹಸ್ಯವನ್ನು ಒಂದು ಜ್ಯೋತಿಯಾಗಿ ಜನಾಂಗಗಳಿಗೆ ಪ್ರಕಟಪಡಿಸಿದ್ದೀರಿ. ಅವರು ನಮ್ಮ ಮತ್ಯ ಸ್ವಭಾವದಲ್ಲಿ ಗೋಚರಿಸಿದಾಗ ಅವರ ಮತ್ಯ ಸ್ವಭಾವದ ಮಹಿಮೆಯಿಂದ ನೀವು ನಮ್ಮನ್ನು ನೂತನಗೊಳಿಸಿದ್ದೀರಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಹಾಗೂ ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮೆ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸುಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆಯನ್ನಿಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮನೆಮರೊಂದಿಗೂ ಆಕೆಯ ಪತಿ ಸಂತ ಯೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ನಮ್ಮ ಮಕ್ಕಳಿಗೆ ಬೇಕಾದಂತಹ ಆ ಕರುಣೆಯ ಅರಿವನ್ನು, ಅದನ್ನು ಮೈರೂಡಿಸಿಕೊಳ್ಳಲು ಬೇಕಾದಂತಹ ನೆರವನ್ನು ನೀಡಲು ಸರ್ವಶಕ್ತಿ ದೇವರು ನಮ್ಮನ್ನು ಹರಸಲಿ ಎಂದು ಪ್ರಾರ್ಥಿಸುತ್ತಾ ಪ್ರಭುವೇ ಕಲಿಸಿದ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮೆಲ್ಲರನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು
ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಪ್ರೀತಿಯಿಂದ ಪರಸ್ಪರ ಶಾಂತಿಯನ್ನು ಕೋರೋಣ. ಜಗದ ಪಾಪಕ್ಕೆ ಕ್ಷಮೆ ನೀಡುವ ದೇವರ ಕುರಿಮರಿಯೇ ದಯೆ ತೋರುವ. ಜಗದ ಪಾಪಕ್ಕೆ ಕ್ಷಮೆ ನೀಡುವ ದೇವರ ಕುರಿಮರಿಯೇ ದಯೆ ತೋರುವ. ನಮ್ಮಲ್ಲಿ ನೀ ಮನೆ ಮಾಡುತ್ತ ನಿನ್ನ ಶಾಂತಿಯ ನೀ ನೀಡುವ. ನಮ್ಮಲ್ಲಿ ಮನೆ ಮಾಡುತ್ತ ನಿನ್ನ ಶಾಂತಿಯ ನೀ ನೀಡುವ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವ ಕುರಿಮರಿ, ಕರುಣಾಮಯಿ ಕ್ರಿಸ್ತ, ಮತ್ತೊಬ್ಬರ ಮೇಲೆ ಕರುಣೆಯನ್ನು ತೋರಲು ಕರೆ ನೀಡುವಂತಹ ದೈವಿ ಕುರಿಮರಿ. ಈ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನೀವು, ನಾನು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಪ್ರಾರ್ಥಿಸೋಣ. ಪ್ರಭು, ಅನೇಕ ವಿಧಗಳಿಂದ ನೀವು ಆಧಾರವಾಗಿದ್ದು ದಾರಿ ತೋರಿದ ನಿಮ್ಮ ಪ್ರಜೆಯು ನೀವು ದಯಪಾಲಿಸುವ ಪರಿಹಾರವನ್ನು ಇಂದು ಮುಂದೆಂದೂ ಅನುಭವಿಸಲಿ. ಹೀಗೆ ಅವರು ಅಳಿದು ಹೋಗುವ ವಿಷಯಗಳಿಗೆ ಬೇಕಾದ ಸಾಂತ್ವನ ಪಡೆದು ಅಳಿಯದ ವಿಷಯಗಳತ್ತ ಎಂದು ಆಳವಾದ ನಂಬಿಕೆಯಿಂದ ಶ್ರಮಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದಯವಿಟ್ಟು ಕುಳಿತುಕೊಳ್ಳಿ. ಇಂದು ನೊವೇನ ಪೂಜೆಯ 5ನೆಯ ದಿನ. ಇಂದಿನ ಬಲಿಪೂಜೆಯಲ್ಲಿ ನಾವು ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಾ ಬಂದಿದ್ದೇವೆ. ನಾಳೆ ಎಲ್ಲ ಪ್ರಾರ್ಥನೆಗಳು ಹಾಗೂ ಬಲಿಪೂಜೆಗಳು ಪರ ಊರಿನಲ್ಲಿ ಅಥವಾ ಪರದೇಶದಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಶ್ರಮಿಕರಿಗಾಗಿ ಪ್ರತ್ಯೇಕವಾಗಿ ನಮ್ಮ ಮನೆಯ ಯಾರಾದರೂ ಸದಸ್ಯರು ಪರ ಊರಿನಲ್ಲಿ ಅಥವಾ ಪರ ದೇಶದಲ್ಲಿ ಕೆಲಸ ಮಾಡುತ್ತಿದ್ದಾರೋ ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿನ ಬಲಿಪೂಜೆಯನ್ನು ಅರ್ಪಿಸಿ ಬೋಧನೆಯನ್ನು ನೀಡಿದ ಗುರುಗಳು ವಂದನೀಯ ಸ್ವಾಮಿ ರಿಚರ್ಡ್ ಮೆನೇಜಸ್, ಪ್ರಸ್ತುತ ಮೈಸೂರಿನಲ್ಲಿ ನಮ್ಮ ಸೆಮಿನರಿಯಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಎಲ್ಲ ಸೆಮಿನರೀಸ್ಗಳ ಅವರ ಫಾರ್ಮೇಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಫಾದರ್ ರಿಚರ್ಡ್ ಮೆನೇಜಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರೊಂದಿಗೆ ಸಹಯಾಜಕರಾಗಿದ್ದಾರೆ ವಂದನೀಯ ಸ್ವಾಮಿ ಪ್ರಕಾಶ್ ಡಿಸೋಜಾ. ಕೆಲ ವರ್ಷಗಳಲ್ಲಿ ಅವರು ಇಲ್ಲೇ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ, ನಿಮಗೆಲ್ಲರಿಗೂ ಪರಿಚಯ ಇರುವ ವ್ಯಕ್ತಿ. ಹಾಗೂ ಉಪಯಾಜಕರಾಗಿ ವಂದನೀಯ ಸ್ವಾಮಿ ವಿಷನ್ ಮೊನಿಸ್ ಅವರು ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರಿಗೂ ಆ ಬಾಲ ಯೇಸುವಿನ ಆಶೀರ್ವಾದವನ್ನು ಕೋರುತ್ತೇನೆ. ಹಾಗೂ ನಿಮ್ಮ ಮೇಲೆ, ನಿಮ್ಮ ಕುಟುಂಬದವರ ಎಲ್ಲ ಸದಸ್ಯರ ಮೇಲೆ ಬಾಲ ಯೇಸುವಿನ ಆಶೀರ್ವಾದ ಇರಲಿ ಹಾಗೂ ಅವರ ಕೃಪೆ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಈಗ ಎದ್ದು ನಿಂತುಕೊಳ್ಳೋಣ ಹಾಗೂ ಪೂಜೆಯ ಕೊನೆಯ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಪವಿತ್ರ ಬಾಲ ಯೇಸುವಿಗೆ ಪ್ರಾರ್ಥನಾಂಜಲಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಇಂಥವರದೇ. ದೇವರ ಸಾಮ್ರಾಜ್ಯವನ್ನು ಶಿಶು ಭಾವದಿಂದ ಅಂಗೀಕರಿಸದೇ ಇರುವವನು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲ್ನಲ್ಲಿನ ಯೇಸು ಪ್ರಭುವಿನ ವಾಕ್ಯಗಳು ಇವು. ಬಾಲ ಯೇಸು ಮಕ್ಕಳಿಂದ ಹಿಡಿದು ಸರ್ವರಲ್ಲಿ ಒಗ್ಗೂಡಿ ಪ್ರತಿಯೊಬ್ಬನ ಆಗುವ ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಿನ್ನನ್ನು ಆಶೀರ್ವದಿಸು. ಒಟ್ಟಾಗಿ ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೇ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಇತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೆನ್. ಬಾಲ ಯೇಸುವೇ, ನಿಮ್ಮಲ್ಲಿ ದೃಢ ವಿಶ್ವಾಸವಿಟ್ಟು ಈ ಸಂಜೆ ವೇಳೆಯಲ್ಲಿ ಈ ಪುಣ್ಯ ಕ್ಷೇತ್ರದಲ್ಲಿ ನಾವು ಒಟ್ಟು ಸೇರಿದ್ದೇವೆ. ನಮ್ಮ ಎಲ್ಲ ಕೋರಿಕೆಗಳನ್ನು, ಭಿನ್ನಗಳನ್ನು, ಪ್ರಾರ್ಥನೆಗಳನ್ನು ನಿಮಗೆ ಅರ್ಪಿಸುತ್ತೇವೆ. ಸ್ವಾಮಿ, ನಿಮ್ಮ ಬಳಿಗೆ ಬಂದ ಯಾರನ್ನು ನೀವು ಬರಿಗೈಯಲ್ಲಿ ಹಿಂದಕ್ಕೆ ಕಳುಹಿಸುವುದಿಲ್ಲ, ಆಶೀರ್ವದಿಸುತ್ತೀರಿ. ನಿಮ್ಮ ಬಲವನ್ನು, ಆತ್ಮಸ್ಥೈರ್ಯವನ್ನು, ಕೃಪಾಶೀರ್ವಾದಗಳನ್ನು ಕರುಣಿಸುತ್ತೀರಿ. ಅದೇ ವಿಶ್ವಾಸದಿಂದ ಪ್ರಭುವೇ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ಯುವ ಜನರನ್ನು ಆಶೀರ್ವದಿಸಿರಿ. ಪ್ರತ್ಯೇಕವಾಗಿ ಅನೇಕ ಯುವ ಜನರು ವಿವಿಧ ಸಂಕಷ್ಟಗಳಿಗೆ ಒಳಗಾಗಿದ್ದಾರೆ. ಜೀವನದಲ್ಲಿ ಅನೇಕ ಪಂಥಾವಳಗಳನ್ನು ಎದುರಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಬೇಕಾದ ನೆರವನ್ನು, ಆತ್ಮಸ್ಥೈರ್ಯವನ್ನು ಕರುಣಿಸಿರಿ. ಅನೇಕ ಯುವಜನರು ಉತ್ತಮ ನೌಕರಿ ಸಿಗಲೆಂದು ಹಾಗೂ ಜೀವನದಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸಲು ಕಷ್ಟಪಡುತ್ತಾರೆ. ಸ್ವಾಮಿಯವರನ್ನು ಆಶೀರ್ವದಿಸಿರಿ. ಯಾರೆಲ್ಲ ಯುವಜನರು ವಿವಿಧ ಕೆಟ್ಟ ಚಟಗಳಿಗೆ, ದುಶ್ಚಟಗಳಿಗೆ ಒಳಗಾಗಿದ್ದಾರೆ, ಅದರಿಂದ ಅವರಿಗೆ ಬಿಡುಗಡೆಯನ್ನು ಕರುಣಿಸಿರಿ ಸ್ವಾಮಿ. ಎಲ್ಲ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತೇವೆ.
ನಮ್ಮ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ನೆಲೆಸಲಿ. ಕ್ಷುಲ್ಲಕ ಕಾರಣಗಳಿಗಾಗಿ ಉದ್ಭವಿಸುವ ಉಲ್ಬಣಗೊಳ್ಳುವ ಎಲ್ಲ ರೀತಿಯ ಮನಸ್ತಾಪವನ್ನು, ಬೇಸರವನ್ನು, ಬಿಕ್ಕಟ್ಟುಗಳನ್ನು ಶಮನಗೊಳಿಸಿರಿ. ಶಾಂತಿ ಸಮಾಧಾನವನ್ನು, ಐಕ್ಯತೆಯನ್ನು ನಮ್ಮ ಕುಟುಂಬಗಳಿಗೆ ಕರುಣಿಸಿರಿ ಸ್ವಾಮಿ. ಪ್ರತ್ಯೇಕವಾಗಿ ಯಾವ ಕುಟುಂಬಗಳಲ್ಲಿ ಅಸಮಾಧಾನ ಇದೆ, ಸಣ್ಣ ಸಣ್ಣ ಕ್ಷುಲ್ಲಕ ಕಾರಣಗಳಿಗಾಗಿ ಇದರನ್ನು ದೂಷಿಸುವ ಮನೋಭಾವವಿದೆ, ಆ ಕುಟುಂಬಗಳಿಗೆ ಶಾಂತಿ ಐಕ್ಯತೆಯನ್ನು ಕರುಣಿಸಿರಿ. ಎಲ್ಲ ರೋಗಿಗಳನ್ನು, ವ್ಯಾಧಿಷ್ಠರನ್ನು ನಿಮಗೆ ಅರ್ಪಿಸುತ್ತೇವೆ ಸ್ವಾಮಿ. ನೀವು ಗುಣಪಡಿಸಲು ಶಕ್ತರು. ಎಲ್ಲ ರೋಗಿಗಳಿಗೆ ನಿಮ್ಮ ದಿವ್ಯ ಸ್ಪರ್ಶದಿಂದ ಗುಣಪಡಿಸಿರಿ ಸ್ವಾಮಿ. ರೋಗಿಗಳನ್ನು ಗುಣಪಡಿಸಿರಿ. ಪ್ರತ್ಯೇಕವಾಗಿ ಈ ಕೊರೋನಾ ವೈರಸ್ಸಿಂದ ಜಗತ್ತಿಗೆ ಬಿಡುಗಡೆಯನ್ನು ಕರುಣಿಸಿರಿ, ಮುಕ್ತಿಯನ್ನು ಕರುಣಿಸಿರಿ ಸ್ವಾಮಿ. ಅನೇಕರಿಗೆ ನಾವು ಪ್ರಾರ್ಥಿಸುತ್ತೇವೆಂದು ಆಶ್ವಾಸನೆಯನ್ನು ನೀಡಿದ್ದೇವೆ. ಕೆಲವರ ಹೆಸರುಗಳನ್ನು ನಾವು ಮರೆತಿರಬಹುದು, ಆದರೆ ಸ್ವಾಮಿ ನಿಮಗೆ ತಿಳಿದಿದೆ. ಅವರೆಲ್ಲರನ್ನ ಆಶೀರ್ವದಿಸಿರಿ. ಶಾಂತಿ ಸಮಾಧಾನವನ್ನು ಅವರಿಗೆ ಕರುಣಿಸಿರಿ. ಅವರ ಜೀವನಕ್ಕೆ ಬೇಕಾದ ನೆರವನ್ನು ಕರುಣಿಸಿರಿ ಸ್ವಾಮಿ. ಈ ಪುಣ್ಯಕ್ಷೇತ್ರಕ್ಕೆ ಬಂದು ನಿಮ್ಮ ಆಶೀರ್ವಾದಗಳನ್ನು ಪ್ರಾರ್ಥಿಸುತ್ತಿರುವ ಎಲ್ಲ ಭಕ್ತಾದಿಗಳನ್ನು ಹರಸಿರಿ. ಪ್ರತ್ಯೇಕವಾಗಿ ಈ ವಾರ್ಷಿಕ ಮಹೋತ್ಸವದ ಸುಸಂದರ್ಭದಲ್ಲಿ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಪ್ರಾರ್ಥನೆಗಳಲ್ಲಿ, ಪ್ರಾರ್ಥನಾ ವಿಧಿಗಳಲ್ಲಿ ಭಾಗವಹಿಸಿ ವಿಶ್ವಾಸದಿಂದ ಪ್ರಾರ್ಥಿಸುತ್ತಿರುವ ಪ್ರತಿ ಭಕ್ತಾದಿಯನ್ನ ನಿಮ್ಮ ಶಾಂತಿ ಸಮಾಧಾನದಿಂದ, ಆಶೀರ್ವಾದಗಳಿಂದ ತುಂಬಿ ಹರಸಿರಿ. ಇಲ್ಲಿಗೆ ಬರುವಾಗ ಮನಸ್ಸಿನಲ್ಲಿ ಅನೇಕ ನೋವನ್ನ, ಹೃದಯದ ಭಾರವನ್ನ ಹಾಗೂ ಜೀವನದ ಕಷ್ಟ ಸಂಕಷ್ಟಗಳನ್ನು ಹೊತ್ತು ಇಲ್ಲಿಗೆ ಬರುತ್ತಾರೆ ಸ್ವಾಮಿ. ಈ ಸ್ಥಳದಿಂದ ಹಿಂದಕ್ಕೆ ಹೋಗುವಾಗ ನಿಮ್ಮಿಂದ ಲಭಿಸುವ ಆ ಸಮಾಧಾನ, ಶಾಂತಿ, ಬಿಡುಗಡೆಯನ್ನ ಅನುಭವಿಸಿ ಅವರು ಹೋಗುವಂತಾಗಲಿ. ಈ ಮಹೋತ್ಸವಕ್ಕೆ ವಿವಿಧ ರೀತಿಯಲ್ಲಿ ಸಹಕರಿಸುವ, ನೆರವನ್ನು ನೀಡುವ, ದಾನವನ್ನು ನೀಡುವ, ಸೇವೆಯನ್ನು ನೀಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಈ ಪುಣ್ಯಕ್ಷೇತ್ರದಲ್ಲಿ ಇದ್ದು ಹಗಲಿರುಳು ಶ್ರಮಿಸುತ್ತಿರುವ ಈ ಗುರುಮಠದ ಎಲ್ಲ ಯಾಜಕರನ್ನ, ಸಹೋದರನ್ನ ಆಶೀರ್ವದಿಸಿರಿ. ಅವರಿಗೆ ನಿಮ್ಮ ಪವಿತ್ರಾತ್ಮನ ಸಂರಕ್ಷಣೆಯನ್ನು ಕರುಣಿಸಿರಿ ಸ್ವಾಮಿ. ಇಂದು ನಾವು ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ. ಈ ಕ್ಷಣದಲ್ಲಿ ಇಲ್ಲಿರುವ ಮಕ್ಕಳನ್ನ ಹಾಗೂ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ಪ್ರತ್ಯೇಕವಾಗಿ ಯಾವ ಮಕ್ಕಳು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅವರಿಗೆ ಸ್ವಾಮಿ ನೀವು ಆರೋಗ್ಯವನ್ನು ಕರುಣಿಸಿರಿ. ಮಾನಸಿಕವಾಗಿ ಕುಗ್ಗಿ ಹೋಗಿರುವ ಮಕ್ಕಳಿಗೆ ನಿಮ್ಮ ಬಲವನ್ನು ಕರುಣಿಸಿರಿ. ಅಂಗವೈಕಲ್ಯದಿಂದ ಅಂಗವಿಕಲರಾಗಿ ಬಳಲುತ್ತಿರುವ ಮಕ್ಕಳಿಗೆ ಸ್ವಾಮಿ ಬಲವನ್ನು ಕರುಣಿಸಿರಿ. ಹಾಗೂ ಯಾವ ಮಕ್ಕಳು ದುಶ್ಚಟಗಳಿಗೆ ಒಳಗಾಗಿದ್ದಾರೆ, ಕೆಟ್ಟ ಚಟಗಳಿಗೆ ಬಲಿಯಾಗಿದ್ದಾರೆ, ಯಾವ ರೀತಿಯ ಚಟಗಳಾಗಿರ್ಬೋದು, ಆ ಚಟಗಳಿಂದ ಸ್ವಾಮಿ ಅವರಿಗೆ ಬಿಡುಗಡೆಯನ್ನು ನೀಡಿರಿ. ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವದಿಸಿರಿ. ಅವರ ಭವಿಷ್ಯವನ್ನು ಉಜ್ವಲಗೊಳಿಸಿರಿ. ಎಲ್ಲ ಮಕ್ಕಳನ್ನು ನಿಮಗೆ ಅರ್ಪಿಸುವಾಗ ಪ್ರತ್ಯೇಕವಾಗಿ ಯಾವ ದಂಪತಿಗಳು ಮಗುವಿನ ಭಾಗ್ಯಕ್ಕಾಗಿ, ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಅವರನ್ನು ಆಶೀರ್ವದಿಸಿರಿ. ಅವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸಿರಿ ಸ್ವಾಮಿ. ಈ ಮಕ್ಕಳಲ್ಲಿ ನಿಮ್ಮ ಪ್ರೀತಿಯು ನೆಲೆಗೊಳ್ಳಲಿ ಸ್ವಾಮಿ. ಈ ಮಕ್ಕಳಲ್ಲಿ ನೀವು ನೀಡುವ ಎಲ್ಲ ಕೃಪಾ ಆಶೀರ್ವಾದಗಳು ನೆಲೆಗೊಳ್ಳಲಿ. ವಿಶ್ವಾಸದಲ್ಲಿ ಅವರನ್ನು ದೃಢಪಡಿಸಿರಿ. ಎಲ್ಲ ಮಕ್ಕಳನ್ನು ನಿಮ್ಮ ದಿವ್ಯ ಕರಗಳಲ್ಲಿ ನಾವು ಅರ್ಪಿಸುತ್ತೇವೆ, ಸಮರ್ಪಿಸುತ್ತೇವೆ. ಈ ಮಕ್ಕಳನ್ನು ನಿಮ್ಮ ದಿವ್ಯ ಕರಗಳಲ್ಲಿ ಎತ್ತಿ ಹಿಡಿಯಿರಿ. ಯಾವ ರೀತಿಯ ಸೋಲಿಗೆ, ಯಾವ ರೀತಿಯ ಅಪಜಯಕ್ಕೆ ಒಳಗಾಗದೆ ಈ ಮಕ್ಕಳು ಜಯಶಾಲಿಗಳಾಗಲಿ. ಯಾರೆಲ್ಲ ಮಕ್ಕಳಲ್ಲಿ ಅತೀವ ಕೋಪ ಇದೆ, ಒಂದು ರೀತಿಯ ಹಠಮಾರಿತನ ಇದೆ, ಆ ಮಕ್ಕಳಿಗೆ ಆ ಎಲ್ಲ ನ್ಯೂನತೆಗಳಿಂದ, ಕುಂದುಕೊರತೆಗಳಿಂದ ಬಿಡುಗಡೆಯನ್ನು ಕರುಣಿಸಿ ಸ್ವಾಮಿ. ಎಲ್ಲ ಮಕ್ಕಳನ್ನು ನಿಮಗೆ ಅರ್ಪಿಸುತ್ತೇವೆ. ನಮ್ಮ ಪ್ರಾರ್ಥನೆಗಳನ್ನು ನಿಮಗೆ ಅರ್ಪಿಸಿ ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಲೋಕದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ.
ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ನಮೋ ಮರಿಯ ಕೃಪಾಪೂರ್ಣೆ, ಕರ್ತರು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿ ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿ ದೇವಪುತ್ರರು ಮನುಷ್ಯರಾದರು. ಅವರು ನಮ್ಮೊಡನೆ ಜೀವಿಸಿ ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೆನ್. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಜೀವನವನ್ನ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಬಾಲ ಯೇಸುವೆ ನಾವು ಪ್ರಾರ್ಥಿಸುತ್ತೇವೆ. ಓ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಾವು ನಿಮ್ಮ ಪ್ರತಿಮೆ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ಅರಣ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣೆಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ತಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರ ಆತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇನ್. ಬಾಲ ಯೇಸುವೆ, ನೀವು ಕರುಣಿಸಿದ ಎಲ್ಲ ಕೃಪಾ ಆಶೀರ್ವಾದಗಳನ್ನು ಸ್ಮರಿಸಿ ನಮ್ಮ ಮೇಲೆ ನೀವು ಸುರಿಸಿದ ಎಲ್ಲ ಕೃಪೆಗಳಿಗಾಗಿ ನಿಮಗೆ ವಂದನೆಯನ್ನು ಸಲ್ಲಿಸಿ ಕೃತಜ್ಞತಾ ಪ್ರಾರ್ಥನೆಯನ್ನು ಅರ್ಪಿಸುತ್ತೇವೆ. ದಯಾಭರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನಮ್ಮ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆಯ ಆತ್ಮವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ಭಕ್ತಿ ಮಾನವ ಕೋಟಿಯ ರನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತರಾದ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ರಕ್ಷಿಸಲಿ. ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನೇ ಆಧರಿಸಲಿ. ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಿಸಲಿ. ನಿಮ್ಮ ಹಿಂದಿದ್ದು ನಿಮ್ಮನ್ನು ಕಾಪಾಡಲಿ. ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಏಕೆಂದರೆ ಈಗ ಯುಗಾಂತರಕ್ಕೂ ಪಿತಾ ಮತ್ತು ಪವಿತ್ರಾತ್ಮರೊಡನೆ ಜೀವಿಸಿ ಆಳುವ ಕರ್ತರು ಅವರೇ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹರಸು ನಮ್ಮನ್ನು ಬಾಲ ಯೇಸುವೆ, ಕರವ ಮುಗಿದು ನಿನ್ನಲ್ಲಿ ಬೇಡುವೆ. ಹರಸು ನಮ್ಮನ್ನು ಬಾಲ ಯೇಸುವೆ, ಕರವ ಮುಗಿದು ನಿನ್ನಲ್ಲಿ ಬೇಡುವೆ.
ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.